ದೇವಕೀ ಪರಮಾತ್ಮ ಕೃಷ್ಣ ವಂದೇ ಜಗದ್ಗುರು ಕೃಷ್ಣ ವಂದೇ ಜಗದ್ಗುರು ಲಕ್ಷ್ಮೀ ರಮಣ ಗೋವಿಂದ ಓಂ ಹರ ನಮಃ ಪಾರ್ವತಿ ಪರವಲ್ಲಭ ಹರ ಮಹದೇವ ರಘುರಾಮಚಂದ್ರ ಕೀ ಜಯ ವಂದಿಸುವುದು ಆದಿಯಲ್ಲಿ ಗಣನಾಥನ ವಂದಿಸುವುದು ಆದಿಯಲ್ಲಿ ಗಣನಾಥನ ವಂದಿಸುವುದು ಆದಿಯಲ್ಲಿ ಗಣನಾಥನ ಸಂದೇಹ ಸಲ್ಲಶ್ರೀ ಹರಿ ಆಜ್ಞೆಯಿರದುಂಟು ಸಂದೇಹ ಸಲ್ಲಶ್ರೀ ಹರಿ ಆಜ್ಞೆಯಿರದುಂಟು ವಂದಿಸುವುದು ಆದಿಯಲ್ಲಿ ಗಣನಾಥನ ಹಿಂದೆ ರಾವಣ ತಾನು ವಂದಿಸದೆ ಗಜಮುಖನ ನಿಂದು ತಪವನ್ನು ಗೈದು ವರ ಪಡೆಯಲು ಹಿಂದೆ ರಾವಣ ತಾನು ವಂದಿಸದೆ ಗಜಮುಖನ ನಿಂದು ತಪವನ್ನು ಗೈದು ವರ ಪಡೆಯಲು ಒಂದು ನೀನದಿ ಬಂದು ವಿಗ್ರಹವನ್ನು ಆಧರಿಸಿ ಒಂದು ನೀನದಿ ಬಂದು ವಿಗ್ರಹವನ್ನು ಆಧರಿಸಿ ತಂದವರಗಳೆಲ್ಲ ಹರಗಿಳಿಸಿದ ಆನಂದಿಸು ಆದಿಯಲ್ಲಿ ಆದಿಯಲ್ಲಿ ಧರ್ಮವನ್ನು ನಿನ್ನ ಪ್ರಾರ್ಥನೆ ಮಾಡಿ ಸಾಧಿಸಿದ ರಾಜ್ಯವನ್ನು ಆದಿಯಲ್ಲಿ ಧರ್ಮವನ್ನು ನಿನ್ನ ಪ್ರಾರ್ಥನೆ ಮಾಡಿ ಸಾಧಿಸಿದ ರಾಜ್ಯವನ್ನು ಗಣನಾಥನ ವೇದವಿಲ್ಲದೆ ಭಕ್ತ ವೃಂದಕ್ಕೆಲ್ಲವ ಕಾಯ ವೇದವಿಲ್ಲದೆ ಭಕ್ತ ವೃಂದಕ್ಕೆಲ್ಲವ ಕಾಯುವ ಮೇದಿನಿಯೊಳಗಿದ ಮಹಿಮಾತಿಶಯನೆ ವಂದಿಸು ಆದಿಯಲ್ಲಿ ಸಂದೇಹ ಸಲ್ಲ ಶ್ರೀ ಹರಿ ಆಜ್ಞೆಯಿರದುಂಟು ಸಂದೇಹ ಸಲ್ಲ ಶ್ರೀ ಹರಿ ಆಜ್ಞೆಯಿರದುಂಟು ವಂದಿಸುವುದು ಆದಿಯಲ್ಲಿ ಗಣನಾಥನ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ತೀರ್ಥರಾಮದಲ್ಲಿ ಸರ್ವಜ್ಞವಾಗಿರತಕ್ಕಂಥ ಉದ್ದೇಶವನ್ನು ಪ್ರಾರ್ಥನೆ ಮಾಡುವ ಮೂಲಕವಾಗಿ ಶ್ರದ್ಧೆಯಲ್ಲಿರತಕ್ಕಂಥ ಈ ನವರಾತ್ರಿ ಕಾಲವನ್ನು ಕೂಡ ಬಹಳ ವಿದ್ಯುಕ್ತವಾಗಿರತಕ್ಕಂಥ ಪ್ರಾರ್ಥನೆಯೊಂದಿಗೆ ಬೆಳಗ್ಗೆ ಇವತ್ತು ಆರಂಭಿಸಿದ್ದಾರೆ. ಮಹಾಲಯ ಅಮಾವಾಸ್ಯೆ ಅದು ಮೊನ್ನೆ ಅಂತ ಇದೆ, ಆಮೇಲೆ ನಿನ್ನೆ ಸ್ವಲ್ಪ ಅರ್ಧ ಉಂಟು ಆಗ್ತಾ ಇದೆ. ಅರ್ಧ ಉಂಟು ಅಂತ ತಿಳ್ಕೊಂಡ ಮೇಲೆ ನಿನ್ನೆ ರಾತ್ರಿ ನವರಾತ್ರಿ ಶುರುವಾಗುತ್ತಲ್ಲ. ಹಾಗಾಗಿ ಇಂಥ ಯಾವುದೇ ಪ್ರಕಾರವಾಗಿ ಕಾಲ ಪ್ರಕಾರವಾಗಿ ಯಾವುದೇ ರೀತಿಯಲ್ಲಿ ಕೂಡ ಆಗಿದ್ರು ಕೂಡ ಶರದೃತುವಿನ ಈ ಆರಂಭದ ವಿಶೇಷ ದಿನ ನವರಾತ್ರಿಯ ಈ ಕಾಲ ಅಂತ ಹೇಳಿದ್ರೆ ಅಲ್ಲಿ ಬಹಳ ವಿಶಿಷ್ಟವಾಗಿರತಕ್ಕಂಥ ಒಂದು ಆರಾಧನೆಯ ಒಂದು ಪರ್ವಕಾಲವಾಗಿ ಪರಿಣಮಿಸಿದೆ. ಶಿವರಾತ್ರಿಯಲ್ಲಿ ಶಿವ
ಅದೇ ರೀತಿ ಗೋಕುಲಾಷ್ಟಮಿ ಶ್ರೀಕೃಷ್ಣನನ್ನು ಆರಾಧನೆ ಮಾಡುವಂತ ಈ ಸಂದರ್ಭ, ಭಾದ್ರಪದ ಶುಕ್ಲದ ಈ ಚೌತಿ ಸಂದರ್ಭದಲ್ಲಿ ಮಹಾಗಣಪತಿಯ ಒಂದು ಉತ್ಸವ, ಇದೆಲ್ಲವನ್ನೂ ಕೂಡ ಕಾಲೇ ತಸ್ಮೈ ನಮಃ ಅಂತ, ಅಂದ್ರೆ ಕಾಲಕ್ಕಿಂತ ದೊಡ್ಡವಾದ ಯಾವುದೂ ಇಲ್ಲ. ಆ ಕಾಲಕ್ಕೆ ನಾವು ಹೊಂದಿಸುವಂತ, ಆ ನಮಸ್ಕರಿಸುವಂತ ಒಂದು ವಿಶೇಷತೆಯಲ್ಲಿ ಈ ಪರ್ವಕಾಲಗಳು ಬಹಳ ವಿಶಿಷ್ಟವಾಗಿರತಕ್ಕಂಥ ಮಹತ್ವವನ್ನು ಪಡೆದಿದೆ ಅಂತ ಹೇಳ್ತಾರೆ. ಹಾಗಾಗಿ ಶರದ್ ಋತುವಿನಲ್ಲಿ ಬರತಕ್ಕಂಥ ಈ ನವರಾತ್ರಿಗಳು ವಿಶೇಷವಾಗಿ ಮಹಾತಾಯಿಯಾಗಿ, ಹೆತ್ತವ್ವೆಯಾಗಿ, ಮಹಾಶಕ್ತಿಯಾಗಿ, ಚಂಡಿಯಾಗಿ, ಕಾಳಿಯಾಗಿ ವಿವಿಧ ಅವತಾರಗಳನ್ನು ಎತ್ತುವುದರ ಮೂಲಕವಾಗಿ ದುಷ್ಟರನ್ನು ನಿಗ್ರಹ ಮಾಡಿದ್ದಾಳೆ. ಅನೇಕ ರಕ್ಕಸಾಗಿ ದುಷ್ಟರನ್ನು ಹರಣ ಮಾಡಿದ್ದಾಳೆ ಮಹಾತಾಯಿ. ಆ ಮೂಲಕವಾಗಿ ಸಪ್ತ ದುರ್ಗೆಯರ ಚರಿತ್ರೆಯನ್ನು ನಾವು ಕೇಳುತ್ತೇವೆ, ನವದುರ್ಗೆಯರ ಈ ಚರಿತ್ರೆಯನ್ನು ನಾವು ನೋಡುತ್ತೇವೆ. ಆದರೂ ಪರಂಪರಾಗತವಾಗಿ ವಿಶೇಷವಾದಂತಹ 3 ಅವತಾರಗಳಲ್ಲಿ ಬಹಳಷ್ಟು ಸರ್ವಾನುಗ್ರಹ ಪ್ರಾಪ್ತಿ ಭಕ್ತರಿಗೆ ಆಗಿದೆ ಎನ್ನುವುದು ಬಹಳ ನಿಯಮ. ಮೊದಲ 3 ದಿನಗಳಲ್ಲಿ 9 ದಿನಗಳು, ಮೊದಲ 3 ದಿನದಲ್ಲಿ ಆಕೆ ದುರ್ಗೆಯ ದುರ್ಗತಿಹಾರಿಯಾಗಿ ಯಾವುದೇ ದುರ್ಗಗಳನ್ನು ದೂರ ಮಾಡಬೇಕಿದೆ, ಅದಕ್ಕೆ ಯಾರಿಂದ ದುಷ್ಟಶಕ್ತಿಯಿಂದ ಕಷ್ಟ ಬರ್ತಾ ಇದೆ ಅದನ್ನೆಲ್ಲ ನಾಶ ಮಾಡುವಂತಹ ದುರ್ಗೆಯಾಗಿ 3 ದಿನಗಳಲ್ಲಿ ಆ ಕೆಲಸವನ್ನು ಮಾಡಿದಂತಹ ಮಹಾತಾಯಿ ಭಕ್ತರ ಅಭಿಷ್ಟಕ್ಕೋಸ್ಕರ, ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಮಾಡಿದಂತಾಗಿದೆ. ಆ ನಂತರದ 3 ದಿನಗಳಲ್ಲಿ ಆಕೆ ಮಹಾಲಕ್ಷ್ಮಿಯಾಗಿ ಬರ್ತಾಳೆ. ಅಂದ್ರೆ ಮಹಾಲಕ್ಷ್ಮಿಯಾಗಿ ಬಂದು ನಮಗೆ ಅರ್ಥವನ್ನು ಕೊಟ್ಟು ಸಂತೋಷ ಸಮೃದ್ಧಿಯನ್ನು ಬೆಳೆಸತಕ್ಕಂತಹ ಮಹಾತಾಯಿ ಆಗ್ತಾಳೆ. ಕೊನೆಯ 3 ದಿನಗಳಲ್ಲಿ ಅಂತ ಹೇಳಿದ್ರೆ ಮೂಲ ನಕ್ಷತ್ರ ಬರ್ತದೆ. ಈ ಮೂಲ ನಕ್ಷತ್ರದ ಬಳಿಕವಾಗಿ ಆಕೆ ಶರತ್ ಅಂಬಾಳಾಗಿ ಬರ್ತಾಳೆ. ಶರತ್ ಅಂದ್ರೆ ಬೆಳಕು, ಅಂಬಾ ಅಂದ್ರೆ ತಾಯಿ, ಬೆಳಕಿನ ತಾಯಿ ಅಂದ್ರೆ ಜ್ಞಾನದೇವಿಯಾಗಿ ಅವಳು ಬರ್ತಾಳೆ. ಸರಸ್ವತಿಯಾಗಿ, ಶಾರದೆಯಾಗಿ, ಆ ಜ್ಞಾನದೇವಿಯಾಗಿ ಎಲ್ಲರನ್ನು ಉದ್ಧಾರ ಮಾಡ್ತಾಳೆ. ಎಲ್ಲರ ವಿಶೇಷವಾದಂತಹ ಜ್ಞಾನಕ್ಕೆ ಕಾರಣೀಭೂತಳಾಗ್ತಾಳೆ ಅಂತ ವಿಶೇಷವಾದಂತಹ ನಂಬಿಕೆಯಿಂದ ಆ 3 ಅವತಾರ ಅಂತೂ ಬಹಳ ಬಲಿಷ್ಠವಾದದ್ದು ಅಂತ ಹೇಳ್ತಾರೆ. ಅಂಥ ಸ್ಥಿತಿಯಲ್ಲಿ ಆ ಮಹಾತಾಯಿ ಬೇರೆ ಬೇರೆ ಹೆಸರುಗಳಲ್ಲಿ ಕರೆಯಲ್ಪಡ್ತಾರೆ. ದುರ್ಗಾ ಪರಮೇಶ್ವರಿ ಇರಬಹುದು, ಅದೇ ರೀತಿಯಲ್ಲಿ ಅನ್ನಪೂರ್ಣೇಶ್ವರಿ ಇರಬಹುದು, ಭಗವತಿ ಇರಬಹುದು, ಭ್ರಮರಾಂಬೆ ಇರಬಹುದು, ರಕ್ತೇಶ್ವರಿ ಇರಬಹುದು, ಕಾತ್ಯಾಯನಿ ಇರಬಹುದು, ಹಾಗೆ ರಾಜರಾಜೇಶ್ವರಿ ಇರಬಹುದು, ಶ್ರೀ ಮೂಕಾಂಬಿಕೆ ಇರಬಹುದು. ಯಾವ ತಾಯಿಯ ಹೆಸರಿನಲ್ಲಿ ಕರೆದರೂ ಕೂಡ ಅಮ್ಮ ಎಂದಾಗ ಮಕ್ಕಳವರಿಗೆ ಆ ತಾಯಿ ಹೋಗಿ ಹೇಗೆ ಆರೈಕೆ ಮಾಡಿ ಮಕ್ಕಳನ್ನು ಸಂರಕ್ಷಣೆ ಮಾಡ್ತಾಳೋ, ಸಮಾಧಾನ ಮಾಡ್ತಾಳೋ, ಅದೇ ರೀತಿ ಅಮ್ಮ ಎಂದಾಗ ಕ್ಷಿಪ್ರ ವರದಾನಮೂರ್ತಿಯಾಗಿ ಬರುವಂತವಳು ಸ್ತ್ರೀ ಸ್ವರೂಪಿ ದೇವಿ. ಅಂಬಿಕೆಯು ಅದೇ ರೀತಿಯಲ್ಲಿ ಒಂದು ಸ್ವರ ಅಮ್ಮ ಎಂದಾಗ ಅವಳು ಬಂದು ಸಕಲ ಕಷ್ಟಗಳನ್ನು ಪರಿಹಾರ ಮಾಡಿ ಮೂಲಕವಾಗಿ ವಿಶೇಷವಾದಂತಹ ಅನುಭವವನ್ನು ಮಾಡ್ತಾಳೆ ನಂಬಿಕೆ ನಮ್ಮಲ್ಲಿದೆ. ಹಾಗಾಗಿ ಈ 9 ದಿನಗಳಲ್ಲಿ ದುಷ್ಟರ ನಿಗ್ರಹವನ್ನು ಮಾಡಿದಂತಹ ಈ ಒಂದು ವಿಶೇಷತೆಯಲ್ಲಿ 10ನೇ ದಿನವನ್ನು ವಿಜಯದಶಮಿ ಅಂತ ಹೇಳಿದ್ದಾರೆ. ಅಂದ್ರೆ ವಿಜಯ ಎಂಬ ಶಬ್ದವನ್ನು ಸೇರಿದ್ದಾರೆ ದಶಮಿ. ಯಾಕೆ ಅಂತ ಹೇಳಿದ್ರೆ ದುಷ್ಟರನ್ನು ಸಂಹಾರ ಮಾಡಿದ್ದಕ್ಕೆ ಒಂದು ರೀತಿಯ ವಿರಾಮ ಬೇಕಾಗಿದೆ, ಆರಾಮ ಬೇಕು. ಈ ವಿರಾಮವನ್ನು ಮಾಡುವಂಥದ್ದು, ವಿಜಯೋತ್ಸವವನ್ನು ಆಚರಿಸುವಂಥದ್ದು. ಯಾವುದಾದ್ರೂ ಒಂದು ಎಲ್ಲಿಯಾದರೂ ಒಂದು ಚುನಾವಣೆಗೆ ನಿಂತರೂ ಕೂಡ ಹಾಗೆ ಅದೆಲ್ಲ ಅದರ ಆದ ನಂತರ ಒಂದು ವಿಜಯೋತ್ಸವ ಅಂತ ಇರ್ತದೆ. ಯಾವುದೇ ಒಂದು ಮಕ್ಕಳು ಒಂದು ಕ್ರಿಕೆಟ್ನಲ್ಲಿಯೋ ಕಬಡ್ಡಿಯಲ್ಲೋ ಆಟದಲ್ಲಿ ಗೆದ್ದು ಬಿಟ್ಟರೆ ಅಲ್ಲಿ ಒಂದು ವಿಜಯೋತ್ಸವ ಅಂತ ಆಗಿದೆ. ಹೀಗೆ ವಿಜಯೋತ್ಸವ ಆದ ಹಾಗೆ ದೇವಿಯ ಕೂಡ ಅದೇ ರೀತಿಯಲ್ಲಿ ವಿಜಯೋತ್ಸವವನ್ನು ಆಚರಿಸುವುದನ್ನು ಒಂದು ವಿಜಯದಶಮಿ ಅಂತ ಅಂದಿರುತ್ತೆ. ಹಾಗಾಗಿ ಒಂದರ್ಥದಲ್ಲಿ ನಾವು ಲೋಕ ಕಲ್ಯಾಣಾರ್ಥವಾಗಿ ಮಾಡತಕ್ಕಂಥ ಈ ಕೆಲಸಗಳಲ್ಲಿ ದೇವಿಯು ಎಲ್ಲ ಯುದ್ಧಗಳನ್ನು ಮುಗಿಸಿ ದುಷ್ಟರನ್ನೆಲ್ಲ ಸಂಹಾರ ಮಾಡಿ ಆಯುಧಗಳನ್ನೆಲ್ಲ ತೊಳೆದು ಶುಚಿಭೂತವಾಗಿರುವಂತಹ ಈ ಕಾಲವನ್ನು ಆಯುಧ ಪೂಜೆ ಅಂತ ಮಾಡಿದರು. ಪೌರಾಣಿಕವಾಗಿ ನಾವು ಆಯುಧ ಪೂಜೆಯನ್ನು ಹಾಗೆ ಹೇಳಿದರೆ ನಾವು ಪಾಮರರಾಗಿರ್ತಕ್ಕಂತಹ ಭಕ್ತ ವೃಂದ, ಈ ಭಕ್ತರ ಗಣನ ಮತ್ತೊಂದು ರೀತಿಯಲ್ಲಿ
ಯಾವ ಮನುಷ್ಯನು ಯಾವ ವೃತ್ತಿಯನ್ನು ಮಾಡಿಕೊಂಡಿದ್ದಾನೋ ಅದು ಅವನಿಗೆ ಪೂಜನೀಯವಾದಂತಹ ವಿಷಯ. ಹಾಗಾಗಿ ಅಂಥ ವೃತ್ತಿಯನ್ನು ಮಾಡತಕ್ಕಂಥ ಆ ಸಕಲ ವಸ್ತುಗಳನ್ನು ಕೂಡ ನಾವು ಪೂಜಿಸುವೆ. ಅದನ್ನು ತುಳಿಯುವುದಲ್ಲ, ಅದನ್ನೆಲ್ಲರೂ ಬಿಸಾಡುವುದಲ್ಲ. ನಾವು ಸಂಪಾದನೆ ಮಾಡುವಂಥದ್ದು, ನಾವು ಜೀವನ ಮಾಡುವಂತಹ ಯಾವುದೇ ವಸ್ತುಗಳಿದ್ದರೂ ಕೂಡ ಅದನ್ನು ಕೂಡ ವಿಶೇಷವಾದಂತಹ ಈ ಪರ್ವಕಾಲದಲ್ಲಿ ಬಹಳ 8ನೇ 9ನೇ ದಿವಸವು 7ನೇ ದಿವಸವು ಈ ರೀತಿಯಲ್ಲಿ ಬರ್ತಕ್ಕಂಥ ಈ ಕಾಲವನ್ನು ಅದರ ಒಂದು ಮುಹೂರ್ತವನ್ನು ಕಂಡು ಆಯುಧ ಪೂಜೆ ಅಂತೇಳಿ ಆ ಮನುಷ್ಯರು ಕೂಡ ಆರಾಧನೆ ಮಾಡುವುದು ಈ ರೀತಿಯಲ್ಲಿ ಮಾಡ್ತಾರೆ. ಅಂತೂ ಇಂತೂ ಈ ಕಾಲ ಪರ್ವಕಾಲ ಒಂದು ಶ್ಲೋಕ ಸಾಕಂತೆ. ನವರಾತ್ರಿ ಕಾಲದಲ್ಲಿ ದಿನನಿತ್ಯ 9 ಬಾರಿ ಅಥವಾ 1 ಬಾರಿ ಆದರೂ ಈ ಶ್ಲೋಕವನ್ನು ಹೇಳುತ್ತಾ ಬಂದು ದೇವಿಗೆ ನಮಸ್ಕರಿಸಿ ಅವಳ ಪ್ರಸಾದವನ್ನು ಸ್ವೀಕರಿಸಿದರೆ ಬೇರೆ ಯಾವ ಕಷ್ಟಗಳೂ ಬರುವುದಿಲ್ಲ. ಸಂಪೂರ್ಣವಾಗಿ ಸಕಲ ಸಮೃದ್ಧಿ ಆಗ್ತದೆ. ಅಂತಃಕರಣ ಪರಿಶುದ್ಧವಾಗಿ ಮಾಡಬೇಕು, ಅರ್ಪಣಾ ಮನೋಭಾವನೆಯಲ್ಲಿರಬೇಕು, ಶರಣಾಗತಿ ಇರಬೇಕು. ಅವನಲ್ಲಿ ಉಂಟಾ? ಇಲ್ಲ. ದೇವಸ್ಥಾನಕ್ಕೆ ಬಂದರೆ ಮಾತ್ರ ನಮಗೆ ಸ್ವಲ್ಪ ತಲೆ ಬಗ್ಗಿಸಿದ ಮನಸ್ಸಾಗುತ್ತೆ. ಅಲ್ಲಿ ಒಳ್ಳೆ ರಸ್ತೆಯಲ್ಲಿದ್ದರೆ, ಅಲ್ಲಿ ಸೆಕೆಂಡ್ ವಲಯದಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಇದ್ದರೆ ಯಾರು ತಲೆ ಬಗ್ಗಿಸ್ತಾರೆ? ಕಿವಿಗೆ ಇಂಪಾದ ಹರಿಕತೆಯೂ ಇಲ್ಲ, ಒಳ್ಳೆಯ ತಬಲ ಅಥವಾ ಶ್ರುತಿ ಕೇಳುವಂತಹ ಭಜನಾನುಗಳಿಲ್ಲ, ಪೂಜೆ ಮಂಗಳಾರತಿ ಮಾಡಲಿಕ್ಕಿಲ್ಲ. ಏನು ಮಾತಾಡ್ಬೋದು, ಏನೂ ಸಹ ಮಾತಾಡ್ಬೋದು, ಯಾವ ರೀತಿಯಲ್ಲಿ ಕೂಡ ವರ್ತಿಸಿಕೊಂಡು ಏನೂ ತಿಂದುಕೊಂಡು ಏನೋ ಸೇವನೆ ಮಾಡಿಕೊಂಡು ಇರ್ಬೋದು. ಆ ಜಾಗಕ್ಕೆ ಬರಬೇಕು. ಆಯಾ ಸ್ಥಳದ ನಿರ್ಮಾಣ ಅದೇನಂತ ಹೇಳಿದ್ರೆ ಆ ಸ್ಥಳ ವಿಶೇಷವಾಗಿರ್ತದೆ ಅಲ್ವಾ? ಸಾಗರದಲ್ಲಿ ಹೋಗುವಂತ ನಾವೆಗಳಿಗೆ ಆ ದಡದಲ್ಲಿ ದೀಪಸ್ತಂಭವನ್ನು ಇಡ್ತಾರೆ. ಅದು ಕಿಟಕಿ ಹೋಗ್ಲಿಕ್ಕೆ ಅದು ದೀಪಸ್ತಂಭ ಇರುವುದು. ಸಾಗರದಲ್ಲಿ ಹೋಗುವಂತ ನಾವೆಗಳಿಗೆ ದಡ ಗೋಚರಿಸಲಿಕ್ಕಾಗಿ ದೀಪಸ್ತಂಭಗಳು ಇಲ್ಲಿ ದಡ ಬಂತು ಅಂತರ. ಹಾಗಾಗಿ ದೇವಸ್ಥಾನಗಳು ಭಜನಾ ಮಂದಿರಗಳು ಯಾಕಂತ ಹೇಳಿದ್ರೆ ಧರ್ಮ ಜಾಗೃತಿಯಲ್ಲಿ ನಡೀತಕ್ಕಂಥ ಈ ಒಂದು ಉತ್ತಮವಾದಂತಹ ನಡವಳಿಕೆ ಕರ್ತವ್ಯ ಧರ್ಮದ ಒಂದು ದಾರಿಗೋಸ್ಕರವಾಗಿರತಕ್ಕಂಥ ಜಾಗೃತ ಸ್ಥಳವೇ ಆ ದಿಕ್ಸೂಚಿಯಾಗಿರ್ತಕ್ಕಂಥ ದೇವಸ್ಥಾನಗಳು. ಅದನ್ನು ನಾವು ಈ ಪರ್ವಕಾಲದಲ್ಲಿ ಆದರೂ ಬಂದು ನೋಡಬೇಕು. ಒಳ್ಳೆಯ ಜಾಗದಲ್ಲಿ ಒಳ್ಳೆಯ ದಾರಿಯಲ್ಲಿ ಹೋಗಬೇಕಾದಂತಹ ಒಂದು ಸೂಚನೆ ಇಲ್ಲಿ ಸಿಗ್ತಾ ಇದೆ, ದಾರಿ ತೋರಿಸುವಂತಹ ಸ್ಥಳ ಅಂತೇಳಿ. ಅದಕ್ಕಾಗಿ ಬಹಳ ವಿಶೇಷವಾಗಿ ನಾವು ಈ ಸಂದರ್ಭದಲ್ಲಿ ದೇವಿಯನ್ನು ಸ್ತುತಿಸಿಕೊಂಡು ಭಜನೆ ಮಾಡಿಕೊಂಡು ಬಹಳ ವಿಶೇಷವಾದಂತಹ ಆರಾಧನೆ ಮಾಡಬೇಕು. ಯಾಕಂತ ಹೇಳಿದ್ರೆ ನಮ್ಮ ಬಿಲ್ಲವ ಸಮಾಜದವರಲ್ಲ, ಬಿಲ್ಲವ ಸಮಾಜದ ಎಲ್ಲ ಅಲ್ಲಿಯ ಸಮಿತಿಯವರು ಬಂದು ಬಹಳ 1-2 ಗಂಟೆ ಇಲ್ಲಿ ಭಜನೆ ಮಾಡಿ ಆರಂಭದ ದಿವಸ ದೇವಿಯ ಮುಂಭಾಗದಲ್ಲಿ ಕುಳಿತು ಬಹಳ ಭಕ್ತಿಯಿಂದ ಉತ್ತಮವಾದಂತಹ ಸಾಮೂಹಿಕ ಭಜನೆಯನ್ನು ಮಾಡಿದರು. ಕೊನೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಕೇಳ್ತಾ ಒಂದು ಭಜನೆ, ಆಮೇಲೆ ಲಲಿತ ಸಹಸ್ರನಾಮ ನಡೀತದೆ ಮಹಿಳಾ ಮಂಡಳಗಳಿಂದ. ಇದೆಲ್ಲವೂ ಕೂಡ ಶ್ರೀದೇವಿಗೆ ಅರ್ಪಣೆ ಮಾಡತಕ್ಕಂಥ ಈ ಭಜನ ಹಾಗೂ ಭಕ್ತಿಯ ಸಂಕೇತಗಳಾಗಿರ್ತದೆ. ಹಾಗಾಗಿ ಹೇಳ್ತಾರೆ, ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ಮಾತೃರೂಪೇಣ ಸಂಸ್ಥಿತಾ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ. ಮಾತೃರೂಪೇಣ ಸಂಸ್ಥಿತ, ಆಕೆ ಮಾತೆ ಅಮ್ಮ ಎಂದಾಗ ಯಾವ ರೀತಿಯಲ್ಲಿ ಒಂದು ಸರ್ವ ರೀತಿಯಲ್ಲಿ ಅನುಗ್ರಹ ಮಾಡ್ತಾಳೆ, ರಕ್ಷಣೆ ಮಾಡ್ತಾಳೆ ಎಂಬ ನಂಬಿಕೆ ನಮ್ಮಲ್ಲಿದೆ. ಶಕ್ತಿ ಕೊಡುವಂತವಳು ಅವಳು ಶಕ್ತಿ ಮಾತೆ. ಹಾಗಾಗಿ ಶ್ರದ್ಧೆಯಲ್ಲಿ ಬರತಕ್ಕಂಥ ಒಂದು ರೀತಿಯ ವಿಶೇಷವಾದಂತಹ ಸರ್ವ ಶಕ್ತಿ ಅವಳ ಕಣ್ಣುಗಳಲ್ಲಿದೆ, ಅವಳ ಅಭಯ ಹಸ್ತದಲ್ಲಿರ್ತದೆ.
ಆ ರೀತಿಯಲ್ಲಿ ನಾವು ಆರಾಧನೆ ಮಾಡುವಾಗ ಬಹಳ ನಮಗೆ ಸಂತೋಷ. ಈ 9 ದಿನಗಳಲ್ಲಿ ಎಲ್ಲೆಲ್ಲಿ ದೇವಸ್ಥಾನದಲ್ಲಿ ಏನು ನಡೀತದೆ ಆರಾಧನೆ ಅಂತ ಹೇಳಿದ್ರೆ, ಮಹಾದೇವಿ ಜಗಜ್ಜನನಿ ಅಂಬಿಕ ಮಹೇಶ್ವರಿ ಮಾತಾ, ಮಹಾದೇವಿ ಜಗಜ್ಜನನಿ ಅಂಬಿಕ ಮಹೇಶ್ವರಿ ಮಾತಾ, ಮಹಾಮಾಯಿ ಶ್ರೀ ಜ್ಞಾನಾನಂದ ಗಣಿ ಜಗತಿ ಜಗನ್ಮಾತಾ, ಎಲ್ಲ ರೀತಿಯಲ್ಲಿ ಕೂಡ ವಿಶ್ವವಿಗ್ರಹ ಶಿಷ್ಟರ ಪರಿಪಾಲನೆಗೋಸ್ಕರವಾಗಿ ಅವತಾರಕ್ಕೆ ಬಂದಿರತಕ್ಕಂತಹ ಮಹಾತಾಯಿ ಮೂಕಾಂಬಿಕೆಯಾಗಿ ಕೂಡ ಸರ್ವ ಪರಿವಾರ ದೇವ ದೇವರುಗಳನ್ನೆಲ್ಲ ಒಟ್ಟು ಹಾಕಿ ಇಲ್ಲಿ ಸಕಲ ಶಕ್ತಿಯನ್ನು ಬೆಳೆದಾಡುವರು. ಹಾಗಾಗಿ ಭಕ್ತಿಯಿಂದ ಬಂದು ಇಲ್ಲಿ ಪ್ರಸಾದ ಸ್ವೀಕರಿಸುವುದು ಮಾತ್ರ ಅಲ್ಲ, ಕರ್ತವ್ಯ ಕರ್ಮದ ಮೂಲಕವಾಗಿ ಇಲ್ಲಿನ ಸೇವಾ ಭಾವನೆ ಕೆಲಸಗಳಿವೆ. ಆ ಮೂಲಕವಾಗಿ ಸೇವಾರ್ಥಿಗಳು ಬೇಕು. ಬಹಳ ನಿಜವಾಗಿ ಕೂಡ ಅಂತಹ ಸೇವೆಯ ಮೂಲಕವಾಗಿ ಇಲ್ಲಿ ಅನೇಕ ರೂಪದಲ್ಲಿ ಸೇವೆಯಲ್ಲಿ ಹಲವು ಬಗೆ ಇದೆ. 10-15 ಮಂದಿ ಟ್ರಸ್ಟಿಗಳ ಒಂದು ಮೂಲಕವಾಗಿ ಒಂದು ಸೇವೆ ನಡೆದಿದೆ. ಆ ಟ್ರಸ್ಟಿಗಳ ಮೂಲಕವಾಗಿ ಒಂದು 50 ಮಂದಿಗೆ ಸೇವಾ ಸಮಿತಿ ಇರಬೇಕು. ಒಬ್ಬೊಬ್ಬರಿಗೆ ಒಂದು ಈಗ 2 ಜನ ಅಥವಾ 3 ಜನ ಯುವಕರನ್ನು ಒಟ್ಟು ಮಾಡಲಿಕ್ಕೆ ಬೇಕಾಗಿದೆ. ಅಂತಹ 3 ಜನ ಯುವಕರ ಲೆಕ್ಕದಲ್ಲಿ 15-45 ಆ ಯುವಕರ ಸೇವಾ ಸಮಿತಿ. ಈ ಸೇವಾ ಸಮಿತಿಯವರ ಮೂಲಕವಾಗಿ ಅವರಿಗೆ ಜನಸಂಗ್ರಹ ಧನ ಸಂಗ್ರಹ ಎರಡೂ ಕೂಡ ಸಾಧ್ಯ ಆಗ್ತದೆ. ಹಾಗಾಗಿ ಆ ಮೂಲಕವಾಗಿ ಒಂದು ಕ್ಷೇತ್ರದ ಶಕ್ತಿಯನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ. ಆ ಪ್ರಯತ್ನಗಳು ಒಂದು ರೀತಿಯಲ್ಲಿ ವೈಯಕ್ತಿಕದಲ್ಲಿ ಅಂತ ಹೇಳ್ತೇವೆ ನಾವು, ಸ್ವಯಂ ಪ್ರೇರಣೆಯಿಂದಲೇ ಬರಬೇಕು. ಅದರ ಜೊತೆಗೆ ಇನ್ನೊಂದು ನಮ್ಮ ಒಂದು ವ್ಯಕ್ತಿತ್ವದ ಆದೇಶದ ಮೂಲಕವಾಗಿ ಸೃಷ್ಟಿಗಳೆಲ್ಲ ಒಂದು ರೀತಿಯಲ್ಲಿ ಉತ್ತಮವಾದಂಥ
ಎಲ್ಲ ಅರ್ಹತೆಗಳುಳ್ಳ ಸಂಘಟನೆ ಅರ್ಹತೆ ಹಾಗೂ ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮವನ್ನು ಬೇರೆ ಬೇರೆ ರೀತಿಯಲ್ಲಿ ಸಂಘಟಿಸಿ ಅದನ್ನು ನಿರ್ದೇಶನ ಮಾಡತಕ್ಕಂಥ ಒಂದು ಪ್ರಜ್ಞಾವಂತರಾಗಿದ್ದಾರೆ. ಆ ನೆಲೆಯಲ್ಲಿ ಕೂಡ ಆದೇಶದ ಮೂಲಕವಾಗಿ ಒಂದು ಅವರ ಮೂಲಕ ಜನ ಬರುವಂತ ಭಕ್ತರು ಒಂದಷ್ಟು ಬಂದು ಬರುವಂತಹ ರೀತಿಯಲ್ಲಿ ಕೂಡ ಪ್ರಯತ್ನಗಳು ಆಗಬೇಕಾಗಿದೆ ಎಂದು ಗಮನಿಸಬೇಕು. ನಾವು ಈ ರೀತಿಯಲ್ಲಿ ಇವತ್ತು ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಯಾವುದೇ ಕಥೆಗಳನ್ನು ನಾವು ಆಲಿಸಿದರೂ ಕೂಡ ಅದು ದೇವಿಗೆ ಅರ್ಪಣೆ ಆಗುತ್ತದೆ. ಹಾಗಾಗಿ ಶ್ರೀಕೃಷ್ಣ ಕಲಾಧಾರ ಎಂತಕ್ಕಂಥ ಒಂದು ಕಥಾನಕವನ್ನು ನಿರೂಪಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನನ್ನ ಕಾರ್ಯಕ್ರಮದ ಬಳಿಕ ವಿಶೇಷ ಇಲ್ಲಿ ನೃತ್ಯ ಕಾರ್ಯಕ್ರಮ ಕೂಡ ಇದೆ. ಶ್ರೀ ಬಳ್ಳಾಲ ಮೋಹನ್ ಕುಮಾರ್ ಅವರ ಮಗಳು ರಾಜಶ್ರೀ ಅವರ ಶಿಷ್ಯ, ಹೀಗೆ ಅವರ ನೃತ್ಯ ಬಂದ ಯಾವಾಗಲೂ ಕೂಡ ಸ್ವಾಮೀಜಿಯವರ ಅಪ್ಪಣೆ ಮೇರೆಗೆ ಆದೇಶದ ಮೇರೆಗೆ ಎಲ್ಲ ಬಂದು ಇಲ್ಲಿ ಯಾವಾಗಲೂ ಕೂಡ ಗೆಜ್ಜೆಯನ್ನು ಒಳ್ಳೆ ರೀತಿಯಲ್ಲಿ ಸ್ವರಗೈದಂತಹ ಒಂದು ಸ್ಥಳ ಇದು. ಹಾಗಾಗಿ ಅವರು ಬಂದು ಇಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾರೆ. ನೋಡ್ಲಿಕ್ಕೆ ಕೇಳಲಿಕ್ಕೆ ಬೇಕು, ನೃತ್ಯ ನೋಡ್ಲಿಕ್ಕೆ ಜನ ಬೇಕು, ಹರಿಕತೆ ಕೇಳಲಿಕ್ಕೆ ಜನ ಬೇಕು. ಹಾಗೆ ನೃತ್ಯ ನೋಡ್ಲಿಕ್ಕೆ ಜನರಿಗೆ ಅವರೇ ಕರ್ಕೊಂಡ್ಬರ್ತಾರೆ. ನಮ್ಮ ಹರಿಕತೆ ಕರ್ಕೊಂಡ್ಬರ್ಲಿಕ್ಕೆ ಆಗುದಿಲ್ಲ. ನೃತ್ಯ ನೋಡ್ಲಿಕ್ಕೆ ಅವರೇ, ಯಾಕಂದ್ರೆ ಆ ಮಕ್ಕಳ ಹೆತ್ತವರಿದ್ದಾರೆ, ಮಕ್ಕಳ ಮನೆಯವರಿದ್ದಾರೆ, ಮಕ್ಕಳ ಕುಟುಂಬದವರೆಲ್ಲ ಬರ್ತಾರೆ, ಬೇರೆ ಯಾರು ಬೇಕಾಗಿಲ್ಲ. ಹಾಗಾಗಿ ಹರಿಕತೆ ಮಾಡುವಾಗ ನಮ್ಗೆ ಯಾರು ಜನ ಬರ್ತೀರಾ ಅಂತ ಕೇಳಿ, ಕಡೆಗೆ ಯಾರ ನಮ್ಮನ್ನು ಇಲ್ಲಿ ಬಿಟ್ಟು ಸ್ವಲ್ಪ ನಿಲ್ಲಿ ಅಂತ ಹೇಳಿದ್ರೆ ಅವ್ರು ಕೇಳಿ ನಿಮ್ಮನ್ನು ಬಿಟ್ಟು ಮಾಡಿ ನಾವು ಬರ್ತದೆ. ಆ ರೀತಿಯಲ್ಲಿ ಬಹಳ ಕಷ್ಟ ಆಗ್ತದೆ. ಏನೇ ಇಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಸೇವೆ ಸಾಂಸ್ಕೃತಿಕವಾಗಿ ಇಲ್ಲಿ ನಮ್ಮ ಹರಿಕಥಾ ಪರಿಷತ್ತಿನ ಅಧ್ಯಕ್ಷರೇ ಇಲ್ಲಿ ಹೋಗಿ ಇಲ್ಲಿ ಹರಿಕಥಾ ಸೇವೆ ಬಹಳಷ್ಟು ನಡೀತಾ ಇದೆ. ಹಾಗಾಗಿ ಇದೊಂದು ಅಭಿನಂದನೀಯವಾದಂತಹ ವಿಚಾರ. ಅಂತಹ ಸಂದರ್ಭದಲ್ಲಿ ಪರಿಪೂರ್ಣವಾಗಿರತಕ್ಕಂಥ ಆಧ್ಯಾತ್ಮಿಕ ಧಾರ್ಮಿಕ ಪ್ರವಚನಗಳನ್ನು ಅರ್ಪಣೆ ಮಾಡತಕ್ಕಂಥ ಈ ಕಲೆ ಆದ್ದರಿಂದ ಈ ಒಂದು ಹರಿಕಥೆಯನ್ನು ಕೂಡ ಸಾಂಸ್ಕೃತಿಕವಾಗಿ 9 ದಿನಗಳಲ್ಲಿ 1-2 ದಿವಸಗಳಲ್ಲಿ 3 ದಿವಸಗಳಲ್ಲಿ ಇದನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸುವ, ಗೌರವಿಸುವ ಹಾಗೆ ಪ್ರಾಯೋಜಿಸುವಂತ ಎಲ್ಲ ಅಭಿಮಾನಿಗಳನ್ನು ನಾವು ಈ ಸಂದರ್ಭದಲ್ಲಿ ಸ್ವಾಗತಿಸಿ ಕಥಾನಕದ ಪುರಾಣಿಕ ಪ್ರವೇಶ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣ ಭಗವಂತನಾಗಿ ಅದೇ ರೀತಿಯಲ್ಲಿ ಕೃತಯುಗದಲ್ಲಿ ಮಹಾವಿಷ್ಣು ಮಹಾಲಕ್ಷ್ಮಿಯಾಗಿ ಸರ್ವಾನುಗ್ರಹ ಪ್ರಾಪ್ತಿ ಮಾಡಿದರೆ, ತ್ರೇತಾಯುಗದಲ್ಲಿ ರಾಮ ಸೀತೆಯರಾಗಿ ಭಕ್ತರ ಅಭೀಷ್ಟವನ್ನು ಈಡೇರತಕ್ಕಂಥವರಾಗಿದ್ದಾರೆ. ಹಾಗೆ ಲಕ್ಷ್ಮೀರಮಣ ಗೋವಿಂದ. ದ್ವಾಪರಾಯುಗದಲ್ಲಿ ಆ ಶ್ರೀಕೃಷ್ಣ ಇಲ್ಲಿ ಧರ್ಮ ಗ್ಲಾನಿಯಾಗಿಯೋ ಧರ್ಮದ ಪುನರುತ್ಥಾನಕ್ಕಾಗಿ ಬಂದಿರತಕ್ಕಂಥದ್ದು. ಅಲ್ಲಿ ಶ್ರೀಕೃಷ್ಣ ರುಕ್ಮಿಣಿಯಾಗಿ ಯಾವ ರೀತಿಯಲ್ಲಿ ಲೋಕಕ್ಕೆ ಸತಿಪತಿಗಳಾಗಿ ಮಾತಾಪಿತರಾಗಿ ಸರ್ವ ಭಕ್ತರ ಅನುಗ್ರಹವನ್ನು ಕೊಡುವುದರ ಮೂಲಕವಾಗಿ ಅದರ ಜೊತೆಗೆ ದುಷ್ಟ ನಿಗ್ರಹ ಶಿಷ್ಟರ ಪರಿಪಾಲನೆಯನ್ನು ಧರ್ಮವನ್ನು ಸಂಸ್ಥಾಪನೆ ಹೇಗೆ ಮಾಡಿದ್ದಾರೆ ಎಂಬುದು ಇಂತಹ ಪೌರಾಣಿಕ ಕಥೆಗಳಲ್ಲಿದೆ. ಮೊದಲಿಗೆ ನಮ್ಮ ಮನೆ ಸರಿಯಾಗಿದೆ. ನಮ್ಮ ಸಮಾಜದ ಉದ್ಧಾರಕ್ಕೆ ನನ್ನ ಹೊರಟುವವರು ನಮ್ಮ ಮನೆಯೇ ಸರಿ ಇರುವುದಿಲ್ಲ ಅಥವಾ ನಮ್ಮ ಮಕ್ಕಳೇ ಸರಿ ಇರುವುದಿಲ್ಲ. ಹಾಗಾಗಿ ನಮ್ಮ ಕುಟುಂಬ ಹೇಗಿದೆ ಅಂತ ಕೃಷ್ಣನಿಗೆ ಗೊತ್ತು, ಬೇರೆ ಯಾರಿಗೆ ಗೊತ್ತಿಲ್ಲ. ಮಡದಿಯಾಗಿರ್ತಕ್ಕಂಥ ಸತ್ಯವಾನ ಸರಿಯಿದ್ದಾಳ ಇಲ್ಲ ಅಂತ ಮನೆಗೆ ಮಾಡ್ಕೊಳ್ಳಿ. ನನ್ನ ವಾಹನ ಆಗಿರ್ತಕ್ಕಂಥ ಗರುಡ ಸರಿದ್ದಾನ ಅವನು ಸರಿಯಿಲ್ಲ ಒಮ್ಮೆ. ನಾನು ಯಾವ ಪಾಂಡವರ ಪಕ್ಷದಲ್ಲಿ ಬಂದಿದ್ದೇನೆ ಅದರಲ್ಲಿರ್ತಕ್ಕಂಥ ಭೀಮಾರ್ಜುನರು ಒಮ್ಮೊಮ್ಮೆ ಏನೇನು ಮಾತಾಡ್ತಾರಲ್ಲ ಅವರು ಸರಿಯಿದ್ದಾನ ಅವರು ಸರಿ ಇರುವುದಿಲ್ಲ ಒಮ್ಮೆ. ಹಾಗಾಗಿ ಇವರಿಗೆಲ್ಲರಿಗೂ ಕೂಡ ಬುದ್ಧಿ ಕಲಿಸಬೇಕು, ಪಾಠ ಕಲಿಸಬೇಕು ಅಂತ ಇರ್ತದೆ. ಅದನ್ನು ತಿದ್ದುವುದು ಹೇಗೆ ಅಂತೇಳಿ ಬೇರೆ ಬೇರೆ ರೀತಿಯಲ್ಲಿ ಆ ನಾಟಕಗಳನ್ನು ಆಡಿದಂತಹ ಭಗವಂತನೇ ಶ್ರೀಕೃಷ್ಣ. ಹಾಗಾಗಿ ಇಂಥ ಒಂದು ವಿಶೇಷತೆಯಲ್ಲಿ ಸತ್ಯಭಾಮಾದೇವಿಯ ಅಹಂಭಾವ ಅಹಂಕಾರಗಳನ್ನು ಹೇಗೆ ಚಿವುಟು ಅಂತಕ್ಕಂಥ ಒಂದು ವಿಚಾರಕ್ಕೋಸ್ಕರವಾಗಿ ಬ್ರಹ್ಮಮಾನಸಂತರಾಗಿರ್ತಕ್ಕಂಥ ನಾರದ ಮಹರ್ಷಿಗಳನ್ನು ಕೂಡಿ ಹಾಗೆ ಜೊತೆಯಾಗಿ ಒಂದು ಸಣ್ಣ ನಾಟಕವನ್ನು ನಿರ್ಮಾಣ ಮಾಡ್ತಾರೆ. ಹಾಗಾಗಿ ಇಂಥ ನಾಟಕಗಳಿಗೆ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ಕೂಡ ಈ ಅಹಂಭಾವ ಅಹಂಕಾರಗಳನ್ನು ಬಿಟ್ಟಿರಬೇಕು. ಯಾಕೆ ಕ್ಷಣಿಕವಾಗಿರ್ತಕ್ಕಂಥ ನಮ್ಮ ಈ ಜೀವನದಲ್ಲಿ ನಮಗೆ ಏನಿಲ್ಲ, ಹೋಗುವಾಗ ಕೊಂಡೋಗಲಿಕ್ಕೆ ದಾಸರು ಎಚ್ಚರಿಸಿದ್ದಾರೆ ನಮ್ಮನ್ನು. ಭಕ್ತ ಕನಕದಾಸರು ಒಂದು ಕಡೆ ಹೇಳ್ತಾ ಇದ್ದಾರೆ, ನಾನು ನೀನು ಎನ್ನದಿರು ಹೀನ ಮಾನವ, ನಾನು ನೀನು ಎನ್ನದಿರು
ಹಣದಿಂದ ನಿನ್ನನ್ನು ನೀನು ಒಳಗೊಳ್ಳಬೇಕು. ಹಣದಿಂದ ಬಂದ ಮಗ ನಿನ್ನದಲ್ಲ. ಸಾಕಷ್ಟು ನಿನಗೆ ಸಂಪತ್ತಿದೆ, ಅದು ನಿನ್ನದಲ್ಲ. ನೀನು ಬರುವಾಗದಲ್ಲಿ ಇಲ್ಲ, ಬರುವಾಗದಲ್ಲಿ ಹೋಗುವಾಗದಲ್ಲಿ ಬಂದು ಹೋಗುವ ಬರಿಗೆ ಕತ್ತಲೆ ಅಂತ ಹೇಳ್ತಾರೆ. ಹಾಗಾಗಿ ನಿನ್ನ ಬಿಟ್ಟು ಹೋಗುವ ದೇಹ ನಿನ್ನದೇನೋ ಅಲ್ಲ, ಬಿಟ್ಟು ಹೋಗುವಂತಹ ದೇಹ ನಿನ್ನದಲ್ಲ. ಹಾಗಾಗಿ ಹೆಣ್ಣು ಹೊನ್ನು ಮಣ್ಣು, ಹೆಣ್ಣು ಬೇಕರಿಸ್ತದೆ, ಮಣ್ಣು ಭೂಮಿ ಬೇಕರಿಸ್ತದೆ. ಹಾಗೆ ವಿಶೇಷವಾಗಿರ್ತಕ್ಕಂಥ ಹೊನ್ನು ಮತ್ತು ದೇವರು ಇದೆಲ್ಲವೂ ಕೂಡ ನಿನ್ನದಲ್ಲ, ಈ ಮೂರು ನಿನ್ನದಲ್ಲ. ಹಾಗಾದ್ರೆ ಅದು ಎಲ್ಲವೂ ಕೂಡ ನಿಮ್ಮದಲ್ಲದಾಗಿರ್ತಕ್ಕಂತಹ ಸಂದರ್ಭದಲ್ಲಿ ನಿನ್ನದಾಗಿರ್ತಕ್ಕಂಥ ಭಗವಂತನ ಪಾದವನ್ನು ಸೇರಬೇಕಾದ್ರೆ ಚೆನ್ನ ಆದಿಕೇಶನ ಭಕ್ತನಾದೆಯೋ ಮುಕ್ತಿರ್ನೈಜ ಸುರಾನುಭೂತಿರಮಲ ಭಕ್ತಿಶ್ಚ ಸತ್ಸಾಧನೋ. ಭಕ್ತಿಯೊಂದೇ ಸತ್ಸಾಧನವಾಗಿರುವಂತಹ ಸಂದರ್ಭದಲ್ಲಿ ಸಂಪತ್ತು ಮನೆ ದಿವಸ ಎಲ್ಲ ಹೋಗ್ತಾರೆ ಗೋಕರ್ಣ ದೇವಸ್ಥಾನಕ್ಕೆ, ಮಂಗಳಾದೇವಿ. ಹಾಗೆ ಹೋಗುವಾಗ ಈ ಮನೆಯನ್ನ ಖಾಲಿ ಆಗುತ್ತೆ ಅಂತ ಗೊತ್ತಿರ್ತದೆ, ದೊರಳಿಕೊಳ್ಳಿ. ಈಗೆಲ್ಲ ಆಲೋಚನೆ ಆಗಿದ್ದಾರೆ, 2 ಜನ ಮೊದಲು ಹೋಗಿ ಆಮೇಲೆ 2 ಜನ ಕೊನೆಯ ವಾರದಲ್ಲಿ ಈ ತರ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಯಾವುದೂ ಕೂಡ ನಮ್ಮದಾಗಿರುವುದಿಲ್ಲ, ಎಲ್ಲವೂ ಕೂಡ ಹೋಗ್ತದೆ. ಸಂಪತ್ತು ನಮ್ಮದಲ್ಲ, ಒಂದು ಹೆಣ್ಣು ಮಣ್ಣು ಯಾವುದೂ ಕೂಡ ನಾವು ಬಂದಿಲ್ಲ. ನಿರ್ಲಿಪ್ತವಾದಂತಹ ಜೀವನದಲ್ಲಿ ನಾವೆಲ್ಲರೂ ಕೂಡ ಕ್ಷೇಮವಾಗಿದೆ, ಎಲ್ಲವೂ ಕ್ಷಣೆ. ನಮ್ಮದಂತೆ ಏನೇ ಇದ್ರೆ ಅದು ನಾವು ಮಾಡುವಂತಹ ಕರ್ತವ್ಯ ಕರ್ಮದ ಮೂಲಕವಾಗಿ ರಕ್ಷಣೆ ಮಾಡುವಂತಹ ಧರ್ಮ ಕೀರ್ತಿ ಮಾತ್ರ. ಇದಕ್ಕೆ ಹೇಳ್ತಾರೆ ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನ ಕನಕ ಯೌವನಾದಿಗಳು. ಎಲ್ಲವೂ ಅಸ್ಥಿರ ಲೋಕದಲ್ಲಿ. ಅಸ್ಥಿರಂ ಲೋಕೆ ಅಸ್ಥಿರಂ ಧನ ಕನಕ ಯೌವನಾದಿಗಳು, ಅಸ್ಥಿರಂ ಪುತ್ರದಾರ. ಹಾಗಾದ್ರೆ ಉಳಿಯುವುದು ಯಾರು? ಧರ್ಮ ಕೀರ್ತಿ ದ್ವಯಂ ಸ್ಥಿರವೂ. ಧರ್ಮ ಮತ್ತು ಕೀರ್ತಿ ಎರಡೇ ಸ್ಥಿರವಾಗಿರುವಂಥದ್ದು ಅಂತ ಹೇಳ್ತಾರೆ. ಹಾಗಾಗಿ ಧರ್ಮ ಮತ್ತು ಕೀರ್ತಿ ಉಳಿಬೇಕಾದ್ರೆ ನಾವೆಲ್ಲರೂ ಕೂಡ ಅಂಥ ರೀತಿಯಲ್ಲಿ ಕರ್ತವ್ಯ ಕರ್ಮದ ಮೂಲಕವಾಗಿ ಪ್ರಾಮಾಣಿಕವಾದಂತಹ ದಾನವೃತ್ತಿ, ಸೇವಾವೃತ್ತಿ, ತ್ಯಾಗವೃತ್ತಿ ಈ ಮೂಲಕವಾಗಿ ಭಗವಂತನಿಗೆ ಆ ತಾಯಿಗೆ ಅರ್ಪಣೆ ಮಾಡತಕ್ಕಂಥ ಈ ಒಂದು ಸೇವೆ ಮನುಷ್ಯರ ಪ್ರೀತಿಯನ್ನು ಗಳಿಸುವುದರ ಮೂಲಕವಾಗಿ ವಿಶ್ವಾಸವನ್ನು ಮಾಡುತ್ತಾ ಸಂಘಟನೆಯನ್ನು ನಾವು ಮಾಡಿ ಆ ಮೂಲಕ ದೇವರಿಗೆ ಪ್ರೀತಿಯನ್ನು ಹುಟ್ಟಿಸುತ್ತದೆ. ಅಂಥ ಪ್ರೀತಿಯನ್ನು ಹುಟ್ಟಿಸಿದಾಗ ದೇವರು ನನ್ನಾಗಿ ಅವನ ಕಡೆ ಮಾಡ್ತಾರೆ. ಇಂತಹ ಭಗವಂತನಿದ್ದಾನೆ, ಎಲ್ಲ ರೀತಿಯಲ್ಲಿ ಸಾಮಾಜಿಕ ಕಳಕಳಿಯ ಸೇವೆಯೊಂದಿಗೆ ಅವನು ಬಾಳ್ತಾ ಇದ್ದಾನೆ. ಕರ್ತವ್ಯ ಕರ್ಮದ ಮೂಲಕವಾಗಿ ಧರ್ಮವನ್ನು ರಕ್ಷಣೆ ಮಾಡುತ್ತಾ ಪ್ರಯತ್ನ ಮಾಡ್ತಾ ಇದ್ದಾನೆ. ಹಾಗಾಗಿ ಅವನನ್ನು ನಾನು ಬಿಡಬಾರದು, ರಕ್ಷಣೆ ಮಾಡಬೇಕು ಅಂತ ತೀರ್ಮಾನಕ್ಕೆ ದೇವರು ಬರೋದು. ಇನ್ನೊಂದು ಹೇಳಿದ್ರೆ ದೇವರು ನೋಡಿಲ್ಲ, ಅದೊಂದು ಬೆಳೆದು ಕೆಲಸ ಮಾಡ್ತಾರೆ ದೇವರೇ, ಅವರು ರಕ್ಷಣೆ ಮಾಡಿದ್ರೆ ನಾವು ಅವರಿಗೆ ಕೇಳಿದ್ವಿ. ಬಟ್ ಪ್ರಾರ್ಥನೆ ಮಾಡುವಾಗ ಹೇಳ್ತಾರೆ ಸರ್ವೇ ಜನಾಃ ಸುಖಿನೋ ಭವಂತು, ಎಲ್ಲರಿಗೂ ಒಳ್ಳೆಯದು ಮಾಡಪ್ಪ ತಾಯಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಅದು ಎಲ್ಲರಿಗೂ ಬೇಕಾದಂತಹ ಪ್ರಾರ್ಥನೆ. ಹಾಗಾಗಿ ಇಂಥ ಒಂದು ರೀತಿಯಲ್ಲಿ ನಾವು ಭಕ್ತಿ ಅರ್ಪಣೆ ಮಾಡಿದಾಗ ಮಾತ್ರ ಸಾಧ್ಯ. ನಾವು ನನ್ನನ್ನು ಅಂತೇಳಿ ಹೇಳಿಕೊಂಡು ಎಲ್ಲ ಮಾಡಿದ್ರೆ ನಾವು ಹೇಳೋದು ಅಲ್ವಾ? ಅದೇವಾ ಕೆಲವರು ಚಪ್ಪರ ಹಾಕುವಾಗ ಬರೋದು, ಚಪ್ಪರ ಹಾಕುವಾಗ ಬಂದು ಕೆಲಸವನ್ನ ಆಗುದಿಲ್ಲ. ಆ ದೋರದ ಕಾಪ ಮನೆಯ ಕೂಡಲೇ ಭಗವಂತ ಗುದ್ದ ನೀಚ ಅಡ್ಡ ಮಾಡಿ ಭಗವಂತ ಉದ್ದ ನೀಚ ನೀಟಲ್ಲಿ ಮಾಡಿ ಚಪ್ಪರ ನಾನು ಮಾಡೋದು ಹೋಯೆ ಚಪ್ಪರ ಮಾಡಿದ ಕ್ರಮನೇ ಇರ್ತೀನಿ. ದೋರದ ನೆಲೆ ಹೋರು ಬುದ್ಧಿ ಅಡ್ಡ ಮಾಡಿದ್ರು ಚಪ್ಪರ ಅದು ಹೇಳೋದು ಮಾತ್ರ. ಕೈಬಾಯಿ ಚಪ್ಪರದವರು ಅಂತ ಹೆಸರು, ಕೈಬಾಯಿಗೆ ಮಾತ್ರ ಅವರು ಕೆಲಸಕ್ಕಿಲ್ಲ ಅಷ್ಟು ಹೇಳಿ ಹೋಗ್ತಾರೆ. ಅದಲ್ಲ, ನಿಜವಾಗಿಯೂ ಕೂಡ ಒಂದು ರೀತಿಯಲ್ಲಿ ಒಂದು ಕೆಲಸದ ಹಿಂದೆ ನಾವು ಭಗವಂತ ರೀತಿಯಲ್ಲಿ ಕರ್ತವ್ಯ ಪೂರ್ಣವಾಗಿ ಅದನ್ನು ಮಾಡಿಸುವ ಅಥವಾ ಮಾಡುವಂತ ರೀತಿಯಲ್ಲಿ ಮಾತ್ರ ಪ್ರೀತಿ ಆಗ್ತದೆ ಅಂತ ಹೇಳಿದ್ದಾರೆ. ಅಂತಹ ರೀತಿಯಲ್ಲಿ ನಾವು ಮುಕ್ತಿಯನ್ನು ಗಳಿಸಬಹುದು, ಮುಕ್ತಿ ಸಂಪಾದನೆ ಮಾಡಬಹುದು. ದೇವರ ಪಾದವನ್ನು ಸೇರಲಿಕ್ಕೆ ಸಾಧ್ಯ ಇದೆ, ದೇವರ ಪ್ರೀತಿ ಗಳಿಸಲಿಕ್ಕೆ ಸಾಧ್ಯ ಇದೆ. ಅಹಂಭಾವ ಅಹಂಕಾರ ಮೂಲಕವಾಗಿ ನಾನು ನನ್ನದು ಅಂತ ಹೇಳಿದ್ರೆ ಖಂಡಿತವಾಗಿ ಕೂಡ ಸಾಧ್ಯ ಇಲ್ಲ. ಅಂತಃಕರಣ ಪರಿಶುದ್ಧವಾಗಿರ್ತಕ್ಕಂಥ ವಶೀಕರಣ ಭಕ್ತಿ ನಮ್ಮಲ್ಲಿರಬೇಕು. ಅದು ಇದೆಯಾ? ಊರಿಗೆ ಇಳಿಯುವ ಮೊದಲು ತನ್ನ ಮನೆಯಲ್ಲಿ ನೋಡಿಕೊಂಡಿದ್ದಾನೆ ಕೃಷ್ಣ.
ಎಡಬಲದಲ್ಲಿ ರುಕ್ಮಿಣಿ ಹಾಗೂ ಸತ್ಯಭಾಮಾದೇವಿ ಮಡದಿಯರಾಗಿದ್ದಾರೆ. 16,108 ಮಂದಿ ಮಡದಿಯರ ಗಂಡ ಅವನು. ಆದರೂ ಕೂಡ ಅವನ ಪಕ್ಕದಲ್ಲಿರ್ತಕ್ಕಂಥ ಅತ್ಯಂತ ಪ್ರೀತಿಯ ಆತ್ಮೀಯರಾಗಿರ್ತಕ್ಕಂಥ ಆ ಹೆಂಡತಿಯರು ರುಕ್ಮಿಣಿ ಮತ್ತು ಸತ್ಯಭಾಮಾದೇವಿ. ಹಾಗಾದರೆ ರುಕ್ಮಿಣಿಯಲ್ಲಿರ್ತಕ್ಕಂಥ ಭಕ್ತಿಯನ್ನು ಅರ್ಥ ಮಾಡಿಕೊಂಡಿದ್ದಾನೆ ಕೃಷ್ಣ. ಸತ್ಯಭಾಮಾದೇವಿ ಒಂದು ಹುಡುಕುಗಳಿದೆ ಅಂತೇಳಿ ಕೂಡ ತಿಳ್ಕೊಂಡಿದ್ದಾನೆ. ಇದನ್ನು ಹೇಗೆ ಜೀವಿಸುವುದು ಅಂತೇಳಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ನಾಟಕವನ್ನು ಲೀಲಾ ನಾಟಕ ಭಕ್ತಿಯಾಗಿರ್ತಕ್ಕಂಥ ಭಗವಾನ್ ಶ್ರೀಕೃಷ್ಣನೇ ಒಂದು ಆ ತುಲಾಭಾರದ ಮೂಲಕವಾಗಿ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾನೆ. ಸತ್ಯಭಾಮಾದೇವಿ ಸೈನಿಕ ದ್ವಾರವತಿಯಳು ಮಾಡಬೇಕನ್ನು ನಾವೆಲ್ಲರೂ ಕೂಡ ಭಕ್ತಿಯಿಂದ ಪ್ರಾರ್ಥನಾರೋ ಮಹಾತೇಜ ವಾಸುದೇವ ಪ್ರತಾಪವಾಂಗ ರುಕ್ಮಿಣ್ಯಾ ಸಹಿತ ಅಂದ್ರೆ ಹೆಂಡತಿ ಒಟ್ಟಿಗೆ, ಕುಟುಂಬದೊಟ್ಟಿಗೆ, ಸಂಸಾರದೊಟ್ಟಿಗೆ ನಾವು ಕೂಡ ಇರ್ತೇವೆ. ದೇವಾದಿ ದೇವತೆಗಳು ಅದಕ್ಕೆ ಬರತಲ್ಲ. ಎಲ್ಲರೂ ಕೂಡ ಈ ರೀತಿಯಲ್ಲಿರುವಂತಹ ಸಂದರ್ಭದಲ್ಲಿ ದೇವರಿಗೊಂದು ಕೆಲಸ ಆದರೆ ಭಕ್ತರನ್ನು ಹುಡುಕಿಕೊಂಡು ಹೋಗುವುದಾದ್ರೆ ಭಕ್ತರಿಗೆ ಇನ್ನೊಂದು ಕೆಲಸ ಇರ್ತದೆ, ದೇವರನ್ನು ಹುಡುಕಿಕೊಂಡು ಹೋಗುವುದು. ಹಾಗೆ ಈ ರೀತಿಯ ಕೆಲಸಗಳು ಅನೇಕ ಇದ್ರೂ ಕೂಡ ಸಂಸಾರದೊಟ್ಟಿಗೆ, ಮನೆಯೊಟ್ಟಿಗೆ ಒಂದಿಷ್ಟು ಸಂವಾದಿಸಿ ಅವರೊಟ್ಟಿಗೆ ಒಂದು ಜೀವನ ನಡೆಸುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಅದೇ ರೀತಿಯ ಒಂದು ಎಷ್ಟು ಅವರಿಗೆ ಪುರುಸೊತ್ತಿಲ್ಲದಿದ್ದರೂ ಕೂಡ, ಎಷ್ಟು ಸಮಯ ಇಲ್ಲದಿದ್ದರೂ ಕೂಡ ಒಂದಿಷ್ಟು ಸಮಯವನ್ನು ಮಾಡಿಕೊಂಡಾದರೂ ಕೂಡ ಹೆಂಡತಿ ಮಕ್ಕಳೊಂದಿಗೆ, ಸಂಸಾರದೊಂದಿಗೆ ಒಂದಿಷ್ಟು ಕಾಲ ನಾವು ಕಳೆಯಬೇಕು ಅಂತ ಇದೆ. ಆವಾಗ ಮಾತ್ರ ಪ್ರೀತಿ ಉಳಿತದೆ, ಬೆಳೀತದೆ. ಇಲ್ಲವಾದರೆ ಅಲ್ಲಿ ಕೂಡ ಎಷ್ಟು ಉಸು ಉಸು ಅಂತ ಶುರುವಾಗ್ತದೆ ಅಲ್ವಾ? ಯಾವಾಗಲೂ ಹೆಂಡತಿ ಅಂತ ಅತಿ ಒಂದು ನಮೂನೆ ಆದರೆ ಅವಳಿಗೆ ಯಾವ ನಮೂನೆ ಮಾಡಿದ್ರು ಸಿಟ್ಟೆ. ಅವ ಹೇಳ್ತಾನೆ, ಒಂದು ದಿವಸ ಗಂಡ ಹೇಳ್ತಾನಂತೆ, ಇವತ್ತು ಒಟ್ಟಿಗೆ ಹೋಗುವ ದೇವಸ್ಥಾನ ಇಲ್ಲ, ಒಟ್ಟಿಗೆ ಹೋಗುವ ದೇವಸ್ಥಾನ ಇಲ್ಲ, ನಾನು ಅದೇ ಕುಸುತ್ ಮಾಡಿಕೊಟ್ಟಿದ್ದೇನೆ ಅಂತೇಳಿ ಹೇಳಿದ ಕೂಡಲೇ ಅವಳು ಹೌದಾ, ನೀನು ಅಂಚೆ ಮಾತಾಡ್ತೀನಿ ಯಾವ ಫಲವಾಂಚೆ ಇದ್ದಾನೆ ಒಂಥರ ವ್ಯಂಗ್ಯವಾಗಿ ಇರುವುದು ಅಲ್ಲಿ ಇಷ್ಟುದಲ್ಲಿ. ಹಾಗಾಗಿ ಅವನು ಒಬ್ಬನೇ ಹೋಗ್ತೇನೆ ಅಂತ ಹೇಳಿದ್ರು ಕೂಡ ನಾನು ಹೋಗಿ ಬರ್ತೇನೆ, ನೀನು ಮನೆಯಲ್ಲಿ ಇರು ಅಂತ ಹೇಳಿದ್ರು. ನೀನು ಯಾವಾಗಲೂ ಕರ್ಕೊಂಡು ಹೋಗೋದು ಉಂಟ, ನೀವು ಒಬ್ಬರೇ ಹೋಗಿ ನಿಮಗೆ ಅಭ್ಯಾಸ ಅಂತ ಹೇಳಿ ಅದು ಅಲ್ಲಿ ಕೊಟ್ಟಿಟ್ಟು ನೀನು ಹೋಗು ಅಂತ ಹೇಳಿದ್ರು ಇಲ್ಲ. ಒಟ್ಟಿಗೆ ಬರಲಿಕ್ಕೆ ನಿಮಗೆ ಮನಸ್ಸಿಲ್ಲ, ಅಲ್ಲಿ ಕೂಡ ನಿಂತು ಇಬ್ಬರು ಒಟ್ಟಿಗೆ ಹೋಗುವಾಗಲೂ ಇಷ್ಟು, ಒಬ್ಬರನ್ನು ಬಿಟ್ಟೊಬ್ಬರು ಹೋಗುವಾಗಲೂ ಇಷ್ಟು. ಒಂದು ದಿವಸ ಹೇಳಿದ್ದಾರೆ, ಇವತ್ತು ನನಗೆ ಸ್ವಲ್ಪ ರೆಸ್ಟ್ ಬೇಕು, ನೀನು ಕೂಡ ಮನೆಯಲ್ಲಿ ಇದ್ದೇನೆ, ನಾನು ಕೂಡ ಇದ್ದೇನೆ, ಮನೆಯಲ್ಲೇ ಇರಬೇಕು, ಈಗ ಎಲ್ಲಿ ಹೋಗುದಿಲ್ಲ ಹೇಳಿದ್ದಾರೆ. ಹೆಂಡತಿಗೆ ಸಂತೋಷ ಆಗಬೇಕಾಗಲ್ಲ, ಅದೇನು ಇವತ್ತು ಮನೆಯಲ್ಲಿ ಕೂತ್ಕೊಂಡು ಏನು ಬೇರೆ ಹೇಳಿಲ್ಲ, ಕೋಶ ಮನೆಗೆ ಬರ್ತೇನೆ ಹೇಳಿದಾಗ ಹೇಳ್ತಿದ್ದೆಲ್ಲ ಅದಕ್ಕೆ ಇಲ್ಲಿ ನನಗೆ ಮಾಡಿ ಆಗ್ತದೆ, ಇಲ್ಲಿ ಚಾ ಕಾಫಿ ಅಥವಾ ಊಟ ಅಂತೂ ಅಲ್ಲಿ ಇಷ್ಟುള്ള ಮಾತು. ಅಂತೂ ಇಂತೂ ಪ್ರೀತಿ ಪ್ರೇಮದಿಂದ ಮಾತನಾಡುವಂತ ಸಮ್ಮಾನಿತವಾದಂತಹ ಜೀವನ ಅಗತ್ಯ ಬೇಕು. ಅದಕ್ಕಾಗಿ ಬೇರೆ ಬೇರೆ ರೀತಿಯಲ್ಲಿ ನಾವು ಸಂತೋಷ ಪಡುವಂತಹ ವ್ಯವಸ್ಥೆಗಳು ಏನು, ಅದು ಭಗವಂತನೇ ನಮಗೆಲ್ಲ ಆದರ್ಶ ಆಗಿದ್ದಾನೆ. ಶ್ರೀಕೃಷ್ಣ
ಪರಮಾತ್ಮನು ಕೂಡ ರುಕ್ಮಿಣಿ ಸಹಿತವಾಗಿ ಒಂದು ದಿನ ಎಲ್ಲ ದಾಸಿವೃಂದವನ್ನು ಕೂಡಿಕೊಂಡು ಪರಿವಾರವನ್ನು ಸೇರಿಕೊಂಡು ಸ್ವಲ್ಪ ಪುರುಷರು ಮಾಡಿಕೊಂಡಿದ್ದೇನೆ. ನಾವು ಐವತ್ತಗಿರಿ ಪರ್ವತಕ್ಕೆ ಒಂದು ವಿಹಾರ ಅಂತ ಹೋಗೋಣ ಅಂತ. ಆಯ್ತು. ವಿಹರಿಸಿದನು ವಿಹಗೆ ವಿಹರಿಸಿದನು ವಿಹಗೆ ವಿಹರಿಸಿದನು ವಿಹಗೇಂದ್ರ ವಿಹರಿಸಿದನು ವಿಹಗೇಂದ್ರ ಸಹಸರಿ ರುಕ್ಮಿಣಿ ವಿಹಾರಕ್ಕೆ ಹೋಗ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ ರುಕ್ಮಿಣಿ ಸಹಿತವಾಗಿ ಪರಿವಾರ. ಹೌದಾ? ಹಾಗಾಗಿ ಇಂಥ ಒಂದು ವಿಶೇಷವಾದಂತಹ ದಿನಗಳಲ್ಲಿ ಹೋಗುವಾಗ ಶ್ರೀಕೃಷ್ಣನೇ ಅಲ್ಲಿ ಒಡೆಯ ಮಾಡಿದ್ದಾರೆ. ಗುರುಮಂಡಲರು, ಋಷಿವರೇಣ್ಯರು, ದಾಸಿವೃಂದ, ಪರಿವಾರ ಇತ್ಯಾದಿ ಇತ್ಯಾದಿ ತುಂಬ ಜನ. ಯಾಕಂದ್ರೆ ಎಲ್ಲಿಯಾದ್ರೂ ದೂರ ವಿಹಾರಕ್ಕೆ ಹೋಗುವಾಗ ಕೆಲವೊಮ್ಮೆ ಹೇಳಿದ್ರು, ಇಂಥದ್ದಲ್ಲಿ ಹೋಗುವಾಗ ನಾವು ಪ್ರವಾಸ ಏರ್ಪಾಡು ಮಾಡಿದ್ದೇವೆ, ಬರ್ತೀರಾ ಅಂತ. ಕೆಲವರು ಎಲ್ಲ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ, ಯಾಕಂದ್ರೆ ಎಷ್ಟೆಷ್ಟು ಬರ್ತದೆ ಅಂತ ಹೋಗುವಾಗ ಎಷ್ಟೆಷ್ಟು ಹಣ ಬರ್ತದೆ ಪಾಲಿಗೆ ಅಂತ ಪಾಲು ಕೊಡ್ಲಿಕ್ಕಿದ್ರೆ ಏನಾದ್ರು ಕೊಡಿಸೋದಿಲ್ಲ ಅಂತ ಹೇಳೋದು ಕೆಲವರಿಗೆ ಹೋಗ್ಲಿಕ್ಕೆ ಮನಸ್ಸಿದೆ. ಆದರೆ ಯಾವುದೋ ಒಬ್ಬ ದೊಡ್ಡ ಜನ ಒಂದು ಕಡೆಗೆ ಹೋಗುದಾದ್ರೆ ಅವನೇ ಖರ್ಚು ಮಾಡ್ತಾನೆ. ಯಾರು? ಶ್ರೀಕೃಷ್ಣ ಪರಮಾತ್ಮನೇ ಹೊರಟದ್ದು ವಿಹಾರಕ್ಕೆ, ಎಲ್ಲ ನೋಡ್ಕೊಳ್ತಾರೆ ಅವರು. ಹಾಗಾಗಿ ನಾನು ಬರ್ತೇನೆ ಅಂತ ತುಂಬ ಜನ ಈ ಜನರೆಲ್ಲ ಇಟ್ಕೊಂಡು ರೈವತಗಿರಿ ಪರ್ವತಕ್ಕೆ ರುಕ್ಮಿಣಿ ಸಹಿತವಾಗಿ ವಿಹಾರಕ್ಕೆ ಬಂದಿದ್ದಾರೆ. ಬರುವಂತಹ ಸಂದರ್ಭ ಜನಗಳು ಯಾರಾದರೂ ಮಂದಿರ ಬರುವಾಗ, ಮಂಡಲಿಗೆ ಬರುವಾಗ ಇಲ್ಲೆಲ್ಲ ಏನಾದರೂ ರಸ್ತೆ ಸರಿ ಇದ್ದರೆ ಅದರ ಬೇಗ ಹೊಂಡ ಮುಚ್ಚುತ್ತಾರೆ. ಏನಾದರೂ ದಾರಿ ದೀಪ ಸರಿ ಇದ್ದರೆ ಅದಕ್ಕೆ ದಾರಿ ದೀಪ ಜೀವಿತ ಬರ್ತಾರೆ. ಮಾಡಲೇ ಅಷ್ಟರವರೆಗೆ ಇರಲಿಲ್ಲ. ಆ ರೀತಿಯಲ್ಲಿ ಸ್ವಲ್ಪ ಬೇಗ ಬೇಗ ಸರಿ ಮಾಡ್ತಾರೆ. ಆದರೆ ಇದು ಭಗವಂತ ಹೋಗ್ತಾ ಇದ್ದಾನೆ, ಇನ್ನೊಬ್ಬರು ಸರಿ ಮಾಡಬೇಕಂತೆ. ತನ್ನ ಪ್ರಭಾವದಿಂದ ತಾನಾಗಿ ಅಮರಾವತಿಗೆ, ಆ ಗಿರಿಧಾಮ, ಆ ರೈವತಗಿರಿ ಪರ್ವತ ತನ್ನಿಂದ ತಾನಾಗಿ ಅದು ಭಗವಂತನ ಲೀಲೆಯಿಂದ ಮಾರ್ಪಾಟಾಗಿದೆ. ಹೋಗಿ ಎಲ್ಲರೂ ಕೂಡ ವಿಹಾರ ಆಗ್ತಾರೆ, ಬಹಳ ಸ್ವಲ್ಪ ಸಂತೋಷ ಪಟ್ಟಿದ್ದಾರಂತಲ್ಲಿ. ಪಣಿಬರಿ ವೈಭವ ನರ್ತನ, ವೈಭವ ಗಾನ ನರ್ತನ ಎಲ್ಲ ನಡೀತಾ ಇದ್ದಾನೆ. ಯಾಕೆ ಹೋದಲ್ಲಿ ಒಂದು ಕಡೆಯಲ್ಲಿ ನಾವು ಹಾಗೆ ವಿಹಾರ ಹೋಗುವಾಗ ಕೊಡುಕೊಡಿ ನಮ್ಮಲ್ಲಿರ್ತಕ್ಕಂಥ ಚಟುವಟಿಕೆಗಳನ್ನು ನೋಡಿ ತೋರಿಸುವಂಥದ್ದು, ಅವರ ವಿರುದ್ಧದನ್ನು ನಾವು ನೋಡುವಂಥದ್ದು, ಕೇಳುವಂಥದ್ದು, ಇದೆಲ್ಲ ನಡೆದಾಗ ಮಾತ್ರ ಒಂದು ರೀತಿಯಲ್ಲಿ ನಮ್ಮ ಜ್ಞಾನ ವಿಕಾಸ ಹಾಗೂ ಮನಸ್ಸಿನ ಸಂತೋಷಕ್ಕೆ ಕಾರಣ ಆಗ್ತದ್ದು. ಆ ನೆಲೆಯಲ್ಲಿ ಅಲ್ಲಿ ಶ್ರೀಕೃಷ್ಣನ ಈ ಆಹಾರದಲ್ಲಿ ಕೂಡ ನೃತ್ಯ ಆಗಿದೆ, ಸಂತೋಷ ಆಗಿದೆ, ಗಾನ ಆಗಿದೆ, ಸಂಗೀತ ಆಗಿದೆ, ಎಲ್ಲ ಆಗಿದೆ. ಆಮೇಲೆ ಅಂತೂ ಸ್ವರ್ಗವೆನಿಸಿದೆ. ಆ ಸ್ವರ್ಗಕ್ಕೆ ಸಮಾನವಾದ
ಹೊತ್ತಿನಲ್ಲಿ ಆ ರೇವತಿಗಿರಿ ಪರ್ವತ ಬೆಳಗಾಡಿ ಹೋಗಿದೆ. ಅಷ್ಟೊತ್ತಿಗೆ ಇಷ್ಟ ಆಗುವಾಗ ಅಷ್ಟೇ ಸಾಕ. ರುಕ್ಮಿಣಿ ದೇವಿ ಇದು ಸಮಾಧಾನ ಆಗಿಲ್ಲ, ಇದೆಲ್ಲ ನಮ್ಮದಾಯ್ತು, ಊಟೋಪಚಾರ ಆಯ್ತು, ಬೇಗ ಬೇಗ ಆಗಿರ್ತಕ್ಕಂಥ ತಿಂಡಿ ತೀರ್ಥ ಆಯ್ತು, ಗಾನ ಆಯ್ತು, ನೃತ್ಯ ಆಯ್ತು, ಸಂತೋಷ ಆಯ್ತು, ಎಲ್ಲ ಆಯ್ತು, ಎಲ್ಲ ಆಯ್ತು. ಸನ್ಮಾನ ಸಮಾರಂಭ ಬೇಕಿ ಅದೊಂದು ವಾಡಿಕೆ ರೂಢಿಯಾಗಿದೆ. ಅಲ್ಲಿ ಮೊದಲಿಗಾಲದಲ್ಲಿ ಇರ್ತದೆ, ಯಾರಿಗಾದ್ರೂ ಇಂಥದ್ದೇ ಒಂದು ಸಮಾರಂಭ ಆಗಿ 2 ಜನರು ಸನ್ಮಾನ ಮಾಡ್ತಾರೆ. ಅದು ಯಾರಿಗಂತ ಅವರಿಗೆ ಗೊತ್ತಿಲ್ಲ. ಸಂಘದಲ್ಲಿ ಕಡೆಗೆ ಫೋನ್ ಮಾಡೋದು, ಅಯ್ಯರೇ 2 ಜನ ಸನ್ಮಾನ, 2 ಜನ ಒಟ್ಟಾರೆ ಅವರಿಗೆ ಬೇಕಾಗ್ತದೆ. ಅಂದ್ರೆ ಯಾರು ಮಾಡಲೇಬೇಕು, ಇಂಥ ಒಂದು ವ್ಯಕ್ತಿ ಇದ್ದಾರೆ ಅಂತ ಅವರು ಹುಡುಕಾಡೋದಿಲ್ಲ, ಏನಿಲ್ಲ. ಯಾರಾದ್ರೂ ಬನ್ನಿ 2 ಜನ ಸನ್ಮಾನ ಆಗಬೇಕು, ಹೇಳ್ಕೊಂಡು ಬನ್ನಿ ಅಂತಾರೆ. ಅದು ಬೇರೇನಿಲ್ಲ, ನಾವು ಗುರುತಿಸಬೇಕು. ಓಹೋ, ಇಂಥಲ್ಲಿ ಒಬ್ಬ ಒಳ್ಳೆಯ ಸೇವಾಗಾರ ಇದ್ದಾನೆ, ಇಂಥ ಒಂದು ಒಳ್ಳೆಯ ಸಾಧಕರಿದ್ದಾನೆ, ಅದಕ್ಕೆ ಸನ್ಮಾನ ಆಗಬೇಕು. ಒಟ್ಟಾರೆ ನಮಗೊಂದು ಸನ್ಮಾನ ಆಗಬೇಕಂತೇಳಿ ಯಾರಿಗಾದ್ರೂ ಮಾಡಿ ಅದು ಬೇರೆ ಅಂತ ರೀತಿಯಲ್ಲಿ ಆ ರುಕ್ಮಿಣಿ ದೇವಿ ಎಣಿಸಿದಂತೆ ಯಾರಾದರೂ ಒಳ್ಳೆಯ ರೀತಿಯಲ್ಲಿ ಸನ್ಮಾನ ಮಾಡುವುದರ ಮೂಲಕವಾಗಿ, ಗೌರವಿಸುವುದರ ಮೂಲಕವಾಗಿ ನಾವೆಲ್ಲ ಕೃತಾರ್ಥರಾಗಬೇಕು, ಅವರ ಆಶೀರ್ವಾದ ಪಡೆಯಬೇಕು ಅಂತ. ಹೆಂಡತಿಯಲ್ಲಿ ಏನಾದರೂ ಒಂದು ಯೋಚನೆ ಬಂದರೆ ಅದು ಗಂಡನಲ್ಲಿ ಪ್ರಸ್ತಾಪ ಮಾಡ್ತಾಳೆ. ಪ್ರಸ್ತಾಪ ಮಾಡುವಾಗ ಗಂಡ ಬುಸ್ಬುಸ್ ಅಂದ್ರೆ ಅದಕ್ಕೆ ಒಪ್ಪಿಗೆ ಇಲ್ಲ ಅಂತ ಲೆಕ್ಕ, ಗಂಡನ ಮುಖದಲ್ಲಿ ನಗು ಬಂದರೆ ಅದಕ್ಕೆ ಒಪ್ಪಿಗೆ ಆಗಿದೆ ಅಂತ ಲೆಕ್ಕ. ಅದೇ ರೀತಿ ಆ ರುಕ್ಮಿಣಿ ದೇವಿ ಎಲ್ಲ ಆಯಿತು, ಊಟೋಪಚಾರ ಆಯಿತು, ತಿಂಡಿ ತೀರ್ಥಗಳಾಯಿತು, ಗಾನ ಆಯಿತು, ನರ್ತನ ಆಯಿತು, ಎಲ್ಲ ರೀತಿಯಲ್ಲಿ ಆಯಿತು. ಈ ರೀತಿಯ ಒಂದು ವಿಶೇಷವಾದಂತ ಹಿರಿಯರನ್ನು ಗುರುತಿಸುವ, ಋಷಿಗಳನ್ನು ಗುರುತಿಸುವ, ಸನ್ಮಾನಿಸುವಂತ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಬೇಕು ಸ್ವಾಮಿ ಅಂತ ಹೇಳಿ ಅಭಿಪ್ರಾಯ ಪಟ್ಟಾಗ ನಗು ಬಂತು ಕೃಷ್ಣನಿಗೆ. ಹೇಗೆ ಭೂಸುರ ಮೇಳದಲ್ಲಿ ಕುಣಿತಿಯ ಬಾಸುಮಕ್ಕಳು ನಸುನಗುತ್ತ, ಭೂಸುರ ಮೇಳದಲ್ಲಿ ಕುಣಿತಿಯ ಬಾಸುಮಕ್ಕಳು ನಸುನಗುತ್ತ ಕಾಮನು ಸತಿಯ ನಗುವ, ಸತಿಯ ನಗುವಲ್ಲಿ ಅವನು ಕಾಣ್ತಾನೆ ನಸುನಗು. ಹಾಗಾದ್ರೆ ಇನ್ನ ಅಭಿಪ್ರಾಯದಿಂದ ಸಂಪೂರ್ಣ ಒಟ್ಟಿಗೆ ಮಾಡ್ತಾರೆ. ಆ ಸಮಯದಲ್ಲೂ ವಿಪುಲಧನ ಸಾಸಿರದ ಸಂಖ್ಯೆಯಲ್ಲಿ ತಡ ಮಾಡಲೇ ಇಲ್ಲ, ಒಟ್ಟಿಗೆ ಸಿಕ್ಕಿದ್ದ ತಡ ಹೊರಸಕ್ಕೆ ಬೇಕಾಗಿರ್ತಕ್ಕಂಥ ಸನ್ಮಾನ ಸಲಕರಣೆಗಳೆಲ್ಲ ಏನು ಅಂತ ಹೇಳಿದ್ರೆ, ಆ ಸಮಯದಲ್ಲಿ ವಿಪುಲಧನ ಸಾಸಿರದ ಸಂಖ್ಯೆಯಲ್ಲಿ ಸನ್ಮಾನ ಸಾಮಗ್ರಿಗಳು, ಸನ್ಮಾನ ತೆಗೊಳ್ಳುವವರಿಂದ ಸನ್ಮಾನ ಮಾಡುವವರು ಬಹಳ ಯಾವಾಗ ಒಟ್ಟಾರೆ ಯಾರಾದರೂ ಗ್ರಾಮ ಪಂಚಾಯತ್ ಸದಸ್ಯ ನಂತರ ಯಾವುದೋ ದೊಡ್ಡ ವಿದ್ವಾಂಸ ಅಂದ್ರೆ ದೊಡ್ಡ ವ್ಯಕ್ತಿ ಆಗಿರ್ಬೇಕು, ಅವರಿಗಿಂತೂ ಹಿರಿಯರಾಗಿ ಪ್ರಾಯದಲ್ಲಿ, ಆ ಪ್ರಾಯದಲ್ಲಿ ಹಿರಿಯರಾಗಿದ್ದುಕೊಂಡು ಆಮೇಲೆ ಅವರಿಗಿಂತೂ ಹೆಚ್ಚಿನ ಸಾಧನೆ ಮಾಡಬೇಕಂದ್ರೆ ಮತ್ತೊಂದು ಚಂದ. ಆ ರೀತಿಯಲ್ಲಿ ತುಂಬಾ ಹಿರಿಯರಿಂದ ಆ ಒಂದು ವ್ಯಕ್ತಿತ್ವ ಉಳ್ಳವರಿಂದ ನಾವು ಮಾಡಬೇಕಾಗ್ತದೆ. ಹಾಗೆ ರೀತಿ ಆ ಸಮಯದಲ್ಲೂ ವಿಪುಲ ಧನ ಸಾಸಿನ ಸಂಖ್ಯೆಯಲ್ಲಿ ಈ ಸನ್ಮಾನ ಸಾಮಗ್ರಿಗಳು ಬಂದು ಯಾರಿಗೆ ಸನ್ಮಾನ ಮಾಡಿಸುವುದು, ಕುರ್ಚಿಯಲ್ಲಿ ಕೂತಿದ್ದಾರೆ ಅವರು, ಸನ್ಮಾನ ಮಾಡಲಿಕ್ಕೆ ಯಾರು, ಮನೆ ಹಾಕಲಿಕ್ಕೆ ಯಾರು, ನೋಡ್ಲಿಕ್ಕೆ ನೋಡುವಾಗ ಅಂತ ನೋಡುವಾಗ ಬೇರೆ ಯಾರು ಬೇಡ, ಬಹಳ ದೊಡ್ಡ ವ್ಯಕ್ತಿತ್ವದಿಂದ ಎಲ್ಲರಿಗೂ ಬೇಕಾದಂತ ಒಡೆಯನಾಗಿರ್ತಕ್ಕಂಥ ಬೇರೆ ಇಲ್ಲ, ಶ್ರೀಕೃಷ್ಣ ಹರಿಯೇ ಇದ್ದಾನೆ ವಿಶೇಷವಾದ ಆ ಸಾಸಿರದ ಸಂಖ್ಯೆಯಲ್ಲಿ ವಿಪುಲದ ಕಾಣಿಕೆಯನ್ನು ಕೇಶವನ ಕೈಲಿ ಕುಡಿಸಿ, ಬೇರೆ ಯಾರು ಬೇಡ, ಅವರೇ ಬೇಡ, ಕೇಶವನ ಕೈಲಿ ಪಡಿಸಿ ಕೃತಾರ್ಥನಾಗೆ ಇಷ್ಟ ಆಗುವಾಗ ಬಹಳ ಸಂತೋಷ ಆಯ್ತು ನಮ್ಮ ಪರಿವಾರದವರಿಗೆ. ನಾವು ಹೇಳಿದಾಗ ಶ್ರೀಕೃಷ್ಣ ದೇವರು ಒಪ್ಪಿದ್ರು, ಆಮೇಲೆ ಸನ್ಮಾನ ಸಮಾರಂಭವನ್ನು ಅವರೇ ನೆರವೇರಿಸಿಕೊಂಡು ಬಹಳ ಸಂತೋಷ ಆಯಿತು. ಆ ನಂತರ ಅದೇ ಸಭೆಗೆ ಉಂಡ್ರು ತಿಂದರು ದೇವಿಗಳೆಲ್ಲ ಅಷ್ಟೊತ್ತಿಗೆ ಅಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಧ್ವನಿ ಕೇಳ್ತಾ ಇದೆ, ಬೇರೆ ಏನೂ ಅಲ್ಲ, ತಂಬೂರಿ ಮೀಟಿದೆ. ಆ ಮೀಟಿದೆ ಮೀಟುವುದನ್ನು ಎಲ್ಲರೂ ಕೇಳ್ತಾ ಇದ್ದಾರೆ. ಎಲ್ಲಿಂದ ತಂಬೂರಿ ಸ್ವರ ಬರ್ತಾ ಉಂಟು, ಅರವಿಂದ ನಯನ ಆನಂದ ಕಂದನ ಸುಂದರ ವದನ, ಅರವಿಂದ ನಯನ ಆನಂದ ಕಂದನ ಸುಂದರ ವದನ ವರ
ಬಂದಿದ್ದಾರೆ. ಎಲ್ಲರೂ ಕೂಡ ನಮೋ ನಮಃ ನಮಸ್ಕಾರ ಮಾಡಿದ್ದಾರೆ. ದೇವಾದಿದೇವ ಶ್ರೀ ಹರಿ ಕೃಷ್ಣನಿಗೂ ಕೂಡ ನಮಸ್ಕಾರವನ್ನು ಸಲ್ಲಿಸಿದ್ದಾರೆ ನಾರದ ಮಹರ್ಷಿಗಳು. ಎಲ್ಲರೂ ಗುರು ಸಮಾನರಾಗಿರ್ತಕ್ಕಂಥ ನಾರದ ಮಹರ್ಷಿಗಳ ಪಾದಕಮಲಕ್ಕೆ ವಂದಿಸಿ ಆಶೀರ್ವಾದ ನೀಡಿದ್ದಾರೆ. ಬೇಕಾಗಿರ್ತಕ್ಕಂಥ ಸರ್ಕಾರವನ್ನು ಅವರಿಗೆ ಮಾಡಬೇಕು. ಇಲ್ಲಿ ಇವರು ಊಟ ಮಾಡಿದರೆ ಬಂದವರಿಗೆ ಕೊಡಬೇಕು. ತರಾಗಿ ಬರ್ತಾರೆ ಅಥವಾ ಹೇಳಿದೆ ಬರ್ತಾರೆ. ಬಂದ ಮೇಲೆ ಏನಾದರೂ ಇದ್ದದ್ದನ್ನು ಕೊಟ್ಟು ಸತ್ಕಾರ ಮಾಡಬೇಕು. ಅಂತೂ ನಾರದ ಮಹರ್ಷಿಗಳಿಗೂ ಕೂಡ ಸಂತೋಷ ಪಡುವಂತ ಇಲ್ಲ ಸತ್ಕಾರ ಸ್ವಾಗತ ಅಲ್ಲಿ ಆಯಿತು. ಆಮೇಲೆ ಏನೋ ಯಾರಿಗೋ ಒಂದು ರೀತಿಯಲ್ಲಿ ಎಲ್ಲರ ಮೂಗಿಗೆ ಒಂದು ಗಮಿಸಿಕ್ಕೆ ಶುರುವಾಯಿತು. ಘಮ 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 ಒಂದು ವಾಸನೆ ಶುರುವಾಯಿತು. ಏನಪ್ಪ ಹೇಳಿ ನೋಡುವಾಗ ಕೆಲವರೆಲ್ಲ ಕೈ ಮುಸಿ ನೋಡಿದ್ರು ಊಟದ ಸಾಂಬಾರಿನ ಪರಿಮಳವು ಅಥವಾ ಸಾರಿನ ಪರಿಮಳವು ಗಸಿದ್ದು ಪರಿಮಳವು ಅಥವಾ ಯಾರಾದರೂ ಬೇಕು ತುಂಬ ಹೊಟ್ಟೆ ತುಂಬ ಊಟ ಮಾಡಿ ಮಾತು ಮಾಡಿದ್ರು ಅದರದ್ದು ಕೆಲವೊಮ್ಮೆ ಜೋರು ಘಾಟ್ ಬಂದರೆ ಅದು ಯಾವ ಘಾಟ್ ಅಂತ ಗೊತ್ತೇ ಆಗುತ್ತಿಲ್ಲ. ಆ ರೀತಿಯಲ್ಲಿ ಆ ಪರಿಮಳಗಳು ಬಂದಾಗ ಏನು ಮಾಡೋದಪ್ಪ ಅಂತ ನೋಡುವಾಗ ಯಾರು ನಾರದ ಮಹರ್ಷಿಗಳು ಕೂಡ ಅವ್ರ ಹತ್ರ ಹೇಳಿದ್ರು, ಹೌದಾ ನನಗೂ ಕೂಡ ನನಗೇನು ಬರ್ತಾ ಇಲ್ಲ ಅಂತೇಳಿ ನೋಡುವಾಗ ಕಡೆ ಆಚೆ ಈಚೆ ಅವರು ಕೂಡ ಸುತ್ತುವಲ್ಲಿಗೆ ಶುರುವಾಯಿತು. ಅಯ್ಯೋ ಸುತ್ತು ಮಾಡಿದ್ರು ನೋಡಿದ್ರು ಎಲ್ಲಿ ಎಪ್ಪ ಇದ್ದ ಒಂದು ನಾವೇನೊಂದು ಸುಟ್ಟು ಹಾಗೆ ಆದರೆ ಮನೆಯಲ್ಲಿ ನಾವು ಸುತ್ತು ಬರ್ತೇವೆ. ಎಲ್ಲಿಯಾದರೂ ಎಲೆಕ್ಟ್ರಿಕಲ್ ಶಾರ್ಟ್ ಆಯ್ತಾ ಅಲ್ಲಿ ಏನಾದರೂ ತೊಂದರೆ ಆಯ್ತಾ ಪ್ಲಗ್ಗಿಗೆ ಅಲ್ವಾ ಒಂದು ಏನಾದರೂ ಬರ್ತದೆ ಅಂತದ್ದು ಬಂದಾಗ ನಾವು ಹುಡುಕಾಡಿಕೊಂಡು ಹೋಗ್ಬೇಕಾಗ್ತದೆ ಒಮ್ಮೊಮ್ಮೆ. ಈ ರೀತಿಯಲ್ಲಿ ಆ ಸುಹಾಸನೆಯೋ ದುರ್ವಾಸನೆಯೋ ಏನು ಅಂತ ಗೊತ್ತಿಲ್ಲದ ರೀತಿಯಲ್ಲಿ ಅದು ಪರಂಪರೆ ಮಾಡಿದಾಗ ಮತ್ತೆ ಗೊತ್ತಾಗ್ತದೆ, ಆದರೆ ಸುಳಿ ಗೊತ್ತಾಗಲಿಲ್ಲ. ಅಂಥ ರೀತಿಯಲ್ಲಿ ನೋಡುವಾಗ ನಾರದ ಮಹರ್ಷಿಗಳು ಕೂಡ ಸುತ್ತ ಬರ್ತಾ ಇದ್ದಾರೆ. ಸ್ಥಿತಿ ಏನಪ್ಪ ಅಂತೇಳಿ ನೋಡುವಾಗ ಅವರ ಸೊಂಟದಲ್ಲಿ ಒಂದು ಪಾರಿಜಾತ ಬಹಳ ಸುಮಧುರವಾಗಿರ್ತಕ್ಕಂಥ ಪರಿಮಳದ ಶ್ರೇಷ್ಠವಾಗಿರ್ತಕ್ಕಂಥ ಪುಷ್ಪ ಎಲ್ಲೋ ದೇವರದಲ್ಲಿ ಅವರು ಹೋದಾಗ ಅಲ್ಲಿ ಕೂತಿದ್ದಾರೆ. ಅದನ್ನು ಸೊಂಟದಲ್ಲಿ ಇಟ್ಕೊಂಡು ಬಂದಿದ್ದಾರೆ. ಪಾರಿಜಾತ ಹೂವು ಆ ಸುಮ ಆ ನಾರದ ಒಟ್ಟಿಗೆ ಇರುವುದರಿಂದ ಘಮ 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 ಘಮಿಸುತ್ತಾಗಿ ವಾತಾವರಣ ಗಮಿಸಿದೆ. ಆವಾಗ ಬೇರೆ ಯಾವುದಲ್ಲ ನನ್ನ ಸೊಂಟದಲ್ಲಿ ಇದ್ದದ್ದು ಈ ಪಾರಿಜಾತದ ಪರಿಮಳ ಬರುವುದು. ವಾಸನೆ ಅಲ್ಲ, ದುರ್ವಾಸನೆ ಅಲ್ಲ, ಸುವಾಸನೆ. ನೋಡಿ ಇಂತಹ ಶ್ರೇಷ್ಠವಾಗಿರ್ತಕ್ಕಂಥ ಹೂವು ಇಲ್ಲಿ ಬರ್ಲಿಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ನಿರೀಕ್ಷಿತವಾಗಿ ನನಗೆ ಸಿಕ್ಕಿದ್ದದು. ಸಿಕ್ಕಿದಾಗ ನನಗೆ ಅದನ್ನು ಉಳಿಲಿಕ್ಕೆ ಆಗ್ತದ? ಗಂಡಸರು ಹೂ ಮುಟ್ಟಾಗ ಇಲ್ಲ. ಹಾಗಾಗಿ ಇದಕ್ಕೆ ಶ್ರೇಷ್ಠವಾಗಿರ್ತಕ್ಕಂಥ ಯೋಗ್ಯವಾಗಿರ್ತಕ್ಕಂಥ ಒಂದು ಕುಡಿಲೆ ಅದನ್ನು ಅಲಂಕಾರ ಮಾಡಿಕೊಳ್ಳಿಕ್ಕೆ ಅದಕ್ಕೋಸ್ಕರವಾಗಿ ನಾನು ಆಲೋಚನೆ ಮಾಡಿದ ನನ್ನ ದಿವ್ಯ ದೃಷ್ಟಿಗೆ ಹೊಡೆದದ್ದು ಬೇರೆ ಏನೂ ಅಲ್ಲ, ಶ್ರೀಕೃಷ್ಣ ರುಕ್ಮಿಣಿ ಸಹಿತವಾಗಿ ಪರಿವಾರ ಕೈವಟ್ಟಿಗೆ ಪರ್ವತದಲ್ಲಿ ವಿಹಾರಕ್ಕೆ ಬಂದಿದ್ದಾರೆ. ಅಲ್ಲಿಗೆ ಹೋಗಿ ನಾನು ಕೊಡಬೇಕು. ರುಕ್ಮಿಣಿ ದೇವಿಗೆ ನಾನು ಮುಡಿಯುವಂತ ಒಂದು ಯೋಗ್ಯತೆ ಅಂಥೇಳಿ ನನಗೆ ನೆನಪಾಗಿ ಬಂದದ್ದು. ನನಗೆ ಬಂದು ನಾನು ಉದ್ಯೋಗ ಮಾಡಿದ್ರೆ ನನಗೆ ಅದರ ನೆನಪೇ ಹೇಳಿಕೆ ನೆನಪಿಲ್ಲ ನನಗೆ. ಆಯ್ತು, ಈಗ ಗೊತ್ತಾಯ್ತಲ್ಲ ಎಲ್ಲಿದೆ ಹೇಳ್ತಾರೆ ರುಕ್ಮಿಣಿ ರುಕ್ಮಿಣಿ ಅಂತ ಕುಳಿತಿದ್ರು. ಅವ್ರು ದಾಸಿಯವರೆಲ್ಲ ಓಡಿ ಓಡಿ ಬಂದು ಓಡಿ ಓಡಿ ಬಂದು ಹೂ ಅಂದ್ರೆ ಸರಿಯಪ್ಪ ಹೆಂಗೆ ಸರಿ ಒಂದು ಹೂ, ಒಂದು ಸೀರೆ, ಒಂದು ಚಿನ್ನ, ಇದು ಮೂರು ವಸ್ತು ಅದು ಎಷ್ಟಿದ್ರು ಕೂಡ ಹೆಂಗಸರಿಗೆ ಬೇಡ ಅಂತ ಇಲ್ಲ, ಬೇಡ ಅಂತ ಇಲ್ಲ, ಅದು ಬೇಕು. ಉಂಟಾಗಂತೆ ಯಾವಾಗ ಹೇಳಿದ್ದಿಲ್ಲ ಹೆಂಗಸರು. ಹೂವಿಗೆ ಆ ತಲೆ ತುಂಬ ಹೂ ಉಟ್ಕೊಂಡಿದ್ರು ಕೂಡ ಯಾರಾದರೂ ಒಂದು ಮಲ್ಲಿಗೆ ಇಟ್ಕೊಳ್ಳಿ ಅಂತ ಹೇಳಿದ್ಮೇಲೆ ಅದನ್ನು ಕೂಡ ತಗೊಂಡು ಒಂದು ಗಿಫ್ಟ್ ಎಲ್ಲರೂ ತಾಯಿಯಿಂದ ಆಗಿರ್ತದೆ ಅದನ್ನು ಸುರಿದುಕೊಂಡಾಯ್ತು. ಹೆಂಗಸರಿಗೆ ಒಂದು ಅಭಿಲಾಷೆ, ಅಭಿಮಾನ. ಹಾಗಾಗಿ ಒಬ್ಬಾಗೆ ಹೇಳ್ತಾ ಇದ್ದಾನೆ ಗಂಡ ಒಬ್ಬ ಬದಿರಾಯ ಗಂಡ ಊರಿನಲ್ಲಿ ಎಲ್ಲ ಬಿಡಿಸಿ ಸಾಂಗೇತ ಸಾಧ್ಯ ಇದೆಯಪ್ಪ ದಾನಿ ಇದೆ ಬಂಗಾಳ ಕೂಡ ಬೋರ್ಬಾರ್ದು, ಕುಡದ್ ಬರ್ಬೋ ಕುಡದ್ ಬೋರ್ಬಾರ್ದು. ಸೀರೆ ಉಂಟಂತೆ ಪ್ರತಿ ತಿಂಗಳು ಅದಕ್ಕೆ ಸೀರೆ ಬೋರ್ಬಾರ್ದು. ನಾನು ಬುಕ್ಕಾಳಿ ಗೊತ್ತಾಯ್ತು ಉಡುಗೆ ಒಂದು ಪರ್ವ ಒಡಲಿ ಹೂ ಇದ್ದಂತ ಸಾಧ್ಯ ಒಟ್ಟಾರೆ ಏನೋ ಒಂದು ಥರದೇ ಬೋರ್ಬಂಡ ಅವು ಗೋಡ್ಚಿ ಬಟ್ಟೆಗೆ ಅವ್ರು ಹೇಳ ಐದು ಆಯ್ ಬಟ್ಟೆಗೆ ಅದು ಇದು ಮತ್ತು ಹೂ ಬಂಗಾರು ಮತ್ತು ಸೀರೆ ಮತ್ತು ಕೊನೆಯಲ್ಲಿ ಈ ಕಾಸಿಗೆ ದಾನ ಬಟ್ಟೆ ಕೇಳಿರ್ತಾರೆ. ಅದ ಏನೇ ಮಾಡ್ತಾರೆ ಯಾರು ಗುಣಮಟ್ಟಿಲ್ಲ ಈ ರೀತಿ ಅವರು ಇದ್ದಾರೆ. ಅದನ್ನು ಊರಿನಲ್ಲಿ ಹೆಚ್ಚಿಸುವುದಿಲ್ಲ ಕೇಳಿದ್ದಾರೆ, ಅದನ್ನು ಕೊಟ್ಟಿದ್ದೇನೆ ಎಂಬ ರೀತಿಯಲ್ಲಿ ಮಾತಾಡೋದು. ಆದರೆ ಅವರು ಕೇಳಿದ ಮಾತ್ರ ಒಂದೊಂದು
ಮುಡಿಸಿ ಬಹಳ ಆನಂದದಿಂದ ನಡೆದಾಡ್ತಾ ಇದ್ದಾರೆ. ಶ್ರೀಕೃಷ್ಣನ ಮೂಲಕವಾಗಿ ಅದನ್ನು ಮುಡಿಬೇಕು ಅಂತ ಎಲ್ಲರೂ ಒತ್ತಾಯ ಮಾಡಿ ನಾರದ ಮಹರ್ಷಿಗಳಿಗೆ ಹೇಳಿ ಆಯ್ತಪ್ಪ ಹೆಂಡತಿಗೆ ಒಂದು ಮುಡಿಸುವುದಿಲ್ಲ ಅಂತಂದ್ರೆ ಶ್ರೀಕೃಷ್ಣನೇ ಆ ಪಾರಿಜಾತ ಸುಮವನ್ನು ಮುಡಿಸಿದ್ದಾನೆ, ಸಂತೋಷಪಟ್ಟಿದ್ದಾರೆ. ಗಾನ ನರ್ತನ ಈಗಾಗಲೇ ಆಗಿದೆ, ಮತ್ತೊಮ್ಮೆ ಗಾನ ನರ್ತನ ಮೂಲಕ ಎಲ್ಲರೂ ಕೂಡ ಸಂತೋಷ ಪಡುವಂತಹ ಸಂದರ್ಭದಲ್ಲಿ ನಾನು ಒಟ್ಟಿಗೆ ಎಲ್ಲಿಯಾದರೂ ಒಂದು ಕಡೆ ಗುಂಪುಗಟ್ಟಿ ಹೋದಂತ ಒಂದು 40-50 ಮಂದಿ ಇದ್ದೆ. ಎಲ್ಲರೂ ನಮ್ಮ ಕಡೆಯವರನ್ನು ಬೇಕು ಅಲ್ಲಿ ಕೆಲವರು ಕಿವಿಗಟ್ಟಿ ಹೋಗಿದ್ದಾರೆ. ಅಂದ್ರೆ ಈ ನಮ್ಮ ಒಟ್ಟಿಗೆ ಇರ್ತಾರೆ, ನಿಂತುಕೊಂಡು ಇನ್ನೊಂದು ಕಡೆ ದೂರ ಹೇಳುವುದು ಹೀಗೆ ಇಲ್ಲಿಂದ ಗಮ್ಮತ್ತು ಗೊತ್ತಿಲ್ಲ ಅಲ್ವಾ, ನಾವು ಬಣ್ಣ ಇನ್ನೊಂದು ಕಡೆಯಲ್ಲಿ ಏನಾದ್ರು ಹೇಳುದು. ಹಾಗಾಗಿ ಶ್ರೀಕೃಷ್ಣನ ಪರಿವಾರದಲ್ಲಿ ಆ ವಿಹಾರಕ್ಕೆ ಬಂದವರಲ್ಲೇ ಇಬ್ಬರು ಜನ ಬೇರೆಯವರಿದ್ದರು. ಅವರೆಲ್ಲ ಹೋಗಿ ಸತ್ಯಭಾಮಾದೇವಿಯಲ್ಲಿ ಕಿವಿಗಚ್ಚಿ, ಸತ್ಯಭಾಮಾದೇವಿ ನಿಮ್ಮನ್ನು ಸಂಪೂರ್ಣ ಮಾಡಿಬಿಟ್ಟಿದ್ದಾರೆ ಶ್ರೀಕೃಷ್ಣದೇವರು. ರುಕ್ಮಿಣಿ ಒಬ್ಬಳೇ ಹೆಂಡತಿ ಅಂತ ಅಲ್ಲಿ ಬಾಳಿ ಒಂದು ನರ್ತನೆಯನ್ನು ಗಾಯನೆಯನ್ನು ಅಷ್ಟೆಲ್ಲ ಅದು ಹೋಗಿ ಪಾರಿಜಾತ ಸುಮ ನಾರದ ಮಹರ್ಷಿಗಳು ತಂದದ್ದು ಇದನ್ನು ಬೇಡ ಅದನ್ನು ಬಿಟ್ಟು ಅವಳಿಗೆ ಮುಡಿಸಿ ಅಲ್ಲಿ ಅವರು ಸಂತೋಷ ಪಡ್ತಾ ಇದ್ದಾರೆ. ಅಲ್ಲಿ ಅದನ್ನು ಹೇಳುವ ರೀತಿಯಲ್ಲಿ ಅಲ್ವಾ, ಆ ಹೇಳುವ ಒಂದು ಧ್ವನಿಯಲ್ಲಿ ಮತ್ತಷ್ಟು ಅವಳಿಗೆ ಸಿಟ್ಟು ದುಃಖ ಬರುವ ರೀತಿಯಲ್ಲಿ ಮಾಡಿದರು. ಅಂಥ ಒಂದು ರೀತಿಯಲ್ಲಿ ಆ ಶ್ರೀಕೃಷ್ಣನ ವಿಹಾರಕ್ಕೆ ಹೋದವರೇ ಒಂದು ವಿಘ್ನ ಸಂತೋಷಗಳು ಆಚೆ ಈಚೆ ತಾಗಿಸಿ ಹಾಕಿ ಅದರ ದೂರ ಸಂತೋಷ ಪಡುವುದು. ಇದ್ದದಲ್ಲಿ ಅಲ್ಲಿ ದೂರ ಕಡ್ಡಿಯಲ್ಲಿಲ್ಲ ಮಾಡಿ ಜಗಳ ಮಾಡಿ ಹಾಕಿ ದೂರ ಅದೊಂದು ವರ್ಗವನ್ನು ಅದೇ ರೀತಿಯಲ್ಲಿ ಕೃಷ್ಣನ ಅಂತಲ್ಲಿ ಅದೇನು ಬರ್ತಲ್ಲ ಅಂತವರು ಹೋಗಿ ರುಕ್ಮಿಣಿಗೆ ಏನಾಷ್ಟು ದೂರ ಹೇಳಿ ಇವರ ಜಗಳ ಹೇಗಾಗ್ತದೆ ಅಂತ ಹೇಳಿ ನೋಡ್ತಾ ಇದ್ದಾರೆ. ಮಡಿಲೊಳಗೆ ಉಡಿಸುಂಡವ ಕಟ್ಟಿ ಬಿಟ್ಟಿದ್ದಾರೆ. ಶ್ರೀಕೃಷ್ಣನ ಈ ಒಂದು ವಿಹಾರದಲ್ಲಿರ್ತಕ್ಕಂಥ ಯಾರೋ ಹೋಗಿ ಆ ಭಾಮಾದೇವಿಗೆ ಹಾಗೆ ಹೀಗೆ ನಿಮ್ಮನ್ನು ಮರೆತು ಬಿಟ್ಟಿದ್ದಾರೆ. ರುಕ್ಮಿಣಿಯನ್ನೇ ಅಪ್ಪಿಕೊಂಡು ಅಲ್ಲಿ ಮುಂದಾಡ್ತಾ ನರ್ತನ ಮಾಡ್ತಾ ಇದ್ದಾರೆ. ಕೃಷ್ಣದೇವರು ಯಾಕೆ ಹೀಗೆ ಅಂತ ಹೇಳ್ತಾ ಇದ್ದಾರೆ, ಧಪ್ಪನೆ ಬಿಟ್ಟಿದ್ದಾಳೆ. ಯಾವುದು ಸತ್ಯಭಾಮಾದೇವಿ ಮಡಿಲೊಳಗೆ ಹುಡಿಸುಂಡವ ಕಟ್ಟಿ ಮಡುವಿಗಳು ಹಾರಿದಂತಾಯಿಗೆ ಹಿಡಿದುಂಬಿರಸಿನ ಕುಡಿಯ ಕಣ್ಣಿನೊಳಗೆ ಸೆರಂತಾಯಿ ಉಡುವ ವಸತಿ ಕಡಿಮೆ ಬಡಿದಂತಾಯು ನಡೆವನೆಲ ಕುಸಿದು ಮಹಾ ಸಿಡಿದು ಬಡಿದಂತಾಯ್ತು. ಭಾಮೆಗೆ ಒಡನೆ ದ್ವಾರಗೆ ಕಡಲೊಳಗೆ ಮುಳುಗಿದೋ, ದ್ವಾರಗೆ ಕಡಲು ಮುಳುಗಿದಾಗೆ ಈ ಒಂದು ವರ್ತಮಾನಕ್ಕೆ ಆವಾಗ ಕುಸಿದಿದ್ದವನು ಪಾರ್ಥಸಾರಥಿ ಪಕ್ಷಿ ವಾಹನ ಪಾರ್ಥಸಾರಥಿ ಪಕ್ಷಿ ವಾಹನ ಪಾರ್ಥಸಾರಥಿ ಕೃಷ್ಣ ಪಾರ್ಥಸಾರಥಿ ಪಕ್ಷಿ ವಾಹನ ಆತ ಜನರ ಪರಮ ಸಾಧನ ಶ್ರೀಮತಿ ಪಾರ್ಥಸಾರಥಿ ಪಾರ್ಥಸಾರಥಿ ಪಕ್ಷಿ ವಾಹನ ಆತ ಜನರ ಪರಮ ಸಾಧನ ಶ್ರೀಮತಿ ಪಾರ್ಥಸಾರಥಿ ಕೃಷ್ಣ 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 ಯಾಕೆ ಮಾಡಿದೆ? ಆರ್ಥ ಜನರ ಪರೆಯುವ ಮಹಾ ಸತ್ತನಾಮ ಶ್ರೀಪತಿಯಾಗಿದ್ದುಕೊಂಡು ನೀನು ನನ್ನನ್ನು ಸಂಪೂರ್ಣವಾಗಿ ಮರೆತು ರುಕ್ಮಿಣಿ ಓರ್ವಳೆ ಮಳೆಯೆಂಬ ರೀತಿಯಲ್ಲಿ ಅವರನ್ನು ಅಲಂಕರಿಸಿ ನೀನಲ್ಲಿ ನರ್ತನ ಮಾಡುತ್ತಿದ್ದೇವೆ. ಸಿಕ್ಕಿಕೊಂಡಿದ್ದು ಆಭರಣಗಳನ್ನು ಬೆಳಕಿಟ್ಟು ತಲೆ ಎದರಿದರು. ಜಡದಾರಿ ಉಟ್ಟಂತ ಯಾವುದೇ ಸಾರಿಗಳನ್ನು ಆ ಎಲ್ಲ ಉಡುಪುಗಳನ್ನೆಲ್ಲ ಬದಿಗಿಟ್ಟರು. ಹೂ ಅಲಂಕಾರ ಇಲ್ಲ,
ಬದಿಗಿಟ್ಟು ಎಲ್ಲ ಹಾಸಿಗೆ ಮಾಡಿದ್ದಾರೆ ಅಂತಃಪುರದಲ್ಲಿ. ಯಾರೋ ಹೇಳಿದ್ರು ಹೋಗಿ ಕೃಷ್ಣನಿಗೆ, ಅಯ್ಯೋ ದೇವರೇ, ಸತ್ಯಭಾಮಾದೇವಿ ಊಟ ಮಾಡುವುದಿಲ್ಲ, ಬಾಯಿಗೆ ಕುಡಿಯುವುದಿಲ್ಲ, ತಲೆ ಕಟ್ಟಲಿಲ್ಲ, ಹೂ ಅಲಂಕಾರ ಮಾಡಲಿಲ್ಲ, ಆಭರಣಗಳೇ ಕಳಿಸಿಟ್ಟಿದ್ದಾಳೆ. ಅಯ್ಯೋ ಯಾಕೆ ಹೀಗಾಗಿದೆ ಅಂತ ಕೃಷ್ಣ ಎಣಿಸಿದ. ಆದರೆ ಅವನ ದಿವ್ಯ ದೃಷ್ಟಿ ಜ್ಞಾನ ದೃಷ್ಟಿಯಲ್ಲಿ ಎಲ್ಲವೂ ಕೂಡ ಅರ್ಥ ಮಾಡಿಕೊಂಡು, ಓಹೋ ಹಾಗಾದ್ರೆ ದುಃಖ ಇದೆಯೋ ಅಥವಾ ಕೋಪ ಇದೆಯೋ ಗೊತ್ತಿಲ್ಲ, ಅಂದು ಎರಡು ಇದ್ರೂ ಕೂಡ ಅವನ ಹೆಂಡತಿಯನ್ನು ಸಂತೈಸುವುದು ಗಂಡನಾದಂತಹ ನನಗೆ ಇನ್ನೊಬ್ಬರಿಗೆ ದೊಡ್ಡ ಸಂಗತಿಯನ್ನು ಅಲ್ಲ ಅಂತೇಳಿ ಮೆಲ್ಲ ಸರಿ ಅದನ್ನು ಸರಿಪಡಿಸಬಹುದು ಅಂತ ಎಣಿಸಿ ರುಕ್ಮಿಣಿ ಅಥವಾ ಪರಿವಾರವನ್ನು ಒಂದು ಕಡೆಯಲ್ಲೆಲ್ಲ ಅವರು ಹಿಂದೆ ಬಂದಿದ್ದಾರೆ. ಆಮೇಲೆ ಆ ವಿಹಾರವನ್ನು ಮುಗಿಸಿ ಬಂದಿದ್ರು ಕೂಡ ಇಲ್ಲಿ ಈ ರೀತಿಯಲ್ಲಿ ಭಾಮಾದೇವಿ ಒಂದು ರೀತಿಯಲ್ಲಿ ದುಃಖದಲ್ಲಿದ್ದಾಳೆ ಎಂಬ ಸೂಚನೆ ಸಿಕ್ಕಿತು. ವರ್ತಮಾನ ನೇರವಾಗಿ ಭಾಮಾದೇವಿ ಅಂತ ಬರುತ್ತೆ. ಕೃಷ್ಣ ಬರ್ತಾರೆ. ಬರುವಾಗ ಒಂದು ಗಂಡ ಅಥವಾ ಪತಿದೇವ ಎಲ್ಲ ಹೊರಗೆ ಹೋಗಿದ್ರೆ ಅವನು ಬರುವಾಗ ಏನಾದರೂ ಸಮಸ್ಯೆ ಆದರೆ ಎಷ್ಟೊತ್ತಾದರೂ ಕೂಡ ನಿಜವಾದ ಧರ್ಮಪತ್ನಿಯ ಕರ್ತವ್ಯ ಏನಂತ ಹೇಳಿದ್ರೆ ಹೊಸ್ತಿಲಿನ ಬೆಳಕನ್ನಿಟ್ಟು ಒಂದು ಬಾಗಿಲನ್ನು ತೆರೆದು ದಾರಿ ಕಾಯ್ತು. ಜೊತೆ ಬರ್ತಾರೆ, ಜೊತೆ ಬರ್ತಾರೆ, ಜೊತೆ ಬರ್ತಾರೆ, ಜೊತೆ ಬರ್ತಾರೆ. ಇದು ಹಾಗೆ ನಿಜವಾದಂತ ನಿರೀಕ್ಷೆ ಅಂತ ಹಾಗೆ. ಗಂಡನ ಮೇಲೆ ಕೋಪ ಬಂದರೆ ಯಾರಾದರೂ ಲೈಟು ಇರುವುದಿಲ್ಲ, ಆಮೇಲೆ ಬಾಗಿಲು ಎಲ್ಲ ಕಿಟಕಿ ಬಾಗಿಲೆಲ್ಲ ಒಳಗೆ ಕೂಡ ಚಿಲಿಕ ಸಿಕ್ಕಿಸಿ ಹೊರಗಿನ ದೀಪವನ್ನು ಕೂಡ ಆರಿಸಿ ತಪ್ಪಗಿದ್ದಾರೆ. ಇವನೇ ತನ್ನ ಮನೆಯಲ್ಲಿ ಅಂತಃಪುರ ಅಂತೇಳಿ ಬಂದು ಹೊರಗೆ ಮುಂದೆ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಬಾಗಿಲು ಬಡದು ಸಿಟ್ಟು ಬಂದರೆ ಯಾರು ತೆಗಿತಾರೆ. ಸಿಟ್ಟು ಬಾರದಲ್ಲಿ ನಿದ್ದೆ ಬಂದ ಹಾಗೆ ಮಲಗಿದವರನ್ನು ಹೇಳಿ ಸಿಗಲಿಲ್ಲ. ನಿದ್ದೆ ಬಂದವರು ನಿಲ್ಲಿಸಬಹುದು, ನಿದ್ದೆ ಬಂದವರ ಹಾಗೆ ಮಲಗಿರ್ತಾರೆ ಕೆಲವರು ನಟಿಸಿ, ಅಂಥವ್ರು ನಿಲ್ಲಿಸಿ ಕೆಲವರು ಹೇಳುವುದಿಲ್ಲ. ಅಂಥ ರೀತಿಯಲ್ಲಿ ಇಂಥ ಒಂದು ಆ ಭಾಮಾದೇವಿಯನ್ನು ಹೇಗೆ ನಾನು ಕರೆಯುವುದು ಅಂತ ಹೇಳ್ಕೊಡುವಾಗ ಹಾಗೆ ಒಳ್ಳೆಯ ಸಂಜೆ ಹೊರಗೆ ಬರುವ ಸಾಧ್ಯತೆ ಇಲ್ಲ. ಭಾಮೆ ಪಂದಿಯ ನಾನು ಬಾಗಿಲ ತೆಗೆದು ಕೇಳವೇ ಕಮಲದಳ ಭಾಮೆ ಪಂದಿಯ ನಾನು ಬಾಗಿಲ ತೆಗೆದು ಕೇಳವೇ ಕಮಲದಳ ಕೇಳವೇ ಕಮಲದಳ ಹಾಗಾಗಿ ನೀನು ಚೋರರನ್ನು ಘೋರ ರಾತ್ರಿಯಲ್ಲಿ ತಿರುವ ತಿರುಕಣಿನು ಅಂತ ಬಳಗದಲ್ಲಿ ಬರೀತಾ ಇದ್ದಾರೆ. ಆವಾಗ ಓ ಇಷ್ಟು ಬಂದಿದೆ ಅಂತ ಗೊತ್ತಾಯಿತು. ಮೆಲ್ಲವಾಗಿ ಹತ್ತಿರ ಬಂದು ಕಾಮಿನಿ ಕೇಳಿನ ಕಾಮಿಸಿ ಬಂದಿಯನು, ಕಾಮಿನಿ ಕೇಳಿನ ಕಾಮಿಸಿ ಬಂದಿಯನು, ಕಾಮನ ಕಿತನು ನಾನು ಕಾಮನ ಕಿತನು ಅಂತಃಪುರಕ್ಕೆ ಬಂದದ್ದು ಈ ಸಮಯದಲ್ಲಿ ಯಾಕೆ ಎಂಬ ಅರ್ಥೈಸುವ ರೀತಿಯಲ್ಲಿ ಹೇಳಿದ್ದಾನೆ. ಆದರೆ ಆ ಕಾಮನ ಪಿತನಾಗಿರತಕ್ಕಂಥ ನಾನು ಬಂದಿದ್ದೇನೆ ನಿನ್ನ ಗಂಡ ಎಂಬ ಹೇಳಬೇಕಾಗಿ ಹೇಳಿದ್ದಾನೆ. ಆದರೆ ಅಂಥ ಕಾಮಕರು ಇವತ್ತಿನಲ್ಲಿ ನೀವು ಅಂತಃಪುರದ ಈ ಉದ್ದೇಶಕ್ಕೆ ಬಂದಿದ್ರು ಕೂಡ ಬೇಕಾದಷ್ಟಿಂದ ನೋಡ್ಕೊಂಡು ಹೋದ್ರೆ ಆ ರೀತಿ ಬಹಳ ಶಕ್ತಿಯಿಂದ ಒಂದು ಕಡೆಯಲ್ಲಿ ದುಃಖ, ಒಂದು ಕಡೆಯಲ್ಲಿ ಬೇಸರ ಎಲ್ಲವನ್ನು ವ್ಯಕ್ತಪಡಿಸುತ್ತಾ ಪಡೆದಿಂದ ಧ್ವನಿ ಬರ್ತಾ ಇದೆ. ಆವಾಗ ನಮ್ಮ ನಿಮ್ಮವರಂತವರಾದ ಯಾರಾದರೂ ಒಂದು ಬಾಗಿಲ ಚಿಲಿಕ ಹಾಕಿದ್ರು ಕೂಡ ಒಂದು ಕಾಲಿನಲ್ಲಿ ಒಳಗೆ ಹೋಗಿ ಹೌದಾ ನೀನು ಹಾಗೆ ಹೇಳಿದೆ ಅಂತ ಹಿಡಿದು ಏನಾದರೂ ಮಾಡ್ತಿದ್ರು. ಹೆಂಡತಿ ಅಲ್ಲ, ಗಂಡನಿಗೆ ಸಂಗತಿ ಅಲ್ಲ. ಅದು ಬಿಟ್ಟು ಆ ರೀತಿಯಲ್ಲಿ ಹೆಂಡತಿಗೆ ಹೆದರಿ ಅಲ್ಲ, ಹೆದರಿದಂತೆ ನಟಿಸುವ ರೀತಿಯಲ್ಲಿ ಮಾತಾಡ್ತಾ ಇದ್ದ. ಅಥವಾ ವ್ಯವಹಾರ ಮಾಡಬೇಕಂತ ಯಾವಾಗಲೂ ಅಷ್ಟು ಬೇಗ ಶಿಫ್ಟ್ ಮಾಡುವುದಲ್ಲ, ಅದು ಒಂದು ಒಳ್ಳೆ
ಕೆಲವು ಜನ ಒಂದ್ಸತಿ ಹಾಗೆ ಆಯ್ತಾನೆ. ಒಂದು ಪರೀಕ್ಷೆ, ಹೆಂಡತಿಗೆ ಹೆದರದವರು ಯಾರು? ಒಬ್ಬ ರಾಜ ಅವನ ಹೆಂಡತಿಗೆ ರಾಣಿಗೆ ಹೇಳುವುದಂತೆ. ರಾಣಿಗೆ ಹೇಳುತ್ತಿರುವಂತ ಈ ಹೊತ್ತಿನಲ್ಲಿ ಬಹಳ ಒಂದು ಪರೀಕ್ಷೆ ಮಾಡಿ ಮಂತ್ರಿ ಎಲ್ಲ ಹೇಳ್ತಾ ಇದ್ದಾನೆ, ತಮಾಷೆ ಮಾಡ್ತಾ ಇದ್ದ, ಅಯ್ಯೋದೇವ್ರೆ ನೀವು ರಾಣಿಗೆ ಹೇಳುವುದ, ಅವಳು ಹೆಂಡತಿ ಅಲ್ವಾ, ಹಾಗಲ್ಲ ಏನಿಲ್ಲ ಅಂತ. ಹಾಗೆ ಅವನಿಗೆ ಒಂದು ಪರೀಕ್ಷೆ ಮಾಡಬೇಕಾಗತ್ತೆ. ನಮ್ಮ ರಾಜ ಪರಿವಾರದವರೆಲ್ಲ ಬರಬೇಕು, ಆಸ್ಥಾನಿಕರೆಲ್ಲ ಬರಬೇಕು, ಅವರೆಲ್ಲ ಬರಬೇಕು, ಊರಿನವರೆಲ್ಲ ಬರಬೇಕು. ಯಾರಾದರೂ ಹೆಂಡತಿಗೆ ಹೆದರುವವರಿದ್ದಾಗ ಅಥವಾ ಹೆಂಡತಿಗೆ ಹೆದರದವರು ಯಾರಿದ್ದಾರೆ ಅವರ ಪರೀಕ್ಷೆ ಮಾಡಬೇಕಾಗುತ್ತೆ. ಎಲ್ಲ ಬರ್ಲಿಕ್ಕೆ ಹೇಳಿದ್ರು. ರಾಜ ಅದು ಕೂತಿದ್ದಾರೆ. ಕೂತಾಗ ಹೇಳಿದ್ವಿ, ಹೆಂಡತಿಗೆ ಹೆದರುವವರು ಯಾರು ಅವರೆಲ್ಲ ಬಲಬದಿಗೆ ಬರಬೇಕು, ಹೆಂಡತಿಗೆ ಹೆದರದವರು ಯಾರಾಗಿದ್ರೆ ಎಡಬದಿಗೆ ಬರಬೇಕು ಅಂತ ಸೂಚನೆ ಕೊಡ್ತಾರೆ. ಮಂತ್ರಿ ಇದ್ದಾರೆ, ರಾಜ ಇದ್ದಾನೆ, ಪರೀಕ್ಷೆ ಮಾಡಲಿಕ್ಕೆ. ಯಾಕಂದ್ರೆ ರಾಜನೇ ಹೆಂಡತಿಗೆ ಹೆದರ್ತಾ ಇದ್ದಾನೆ, ಹಾಗಾಗಿ ಊರಿನವರು ನೋಡುವ ಅಂತ. ಹೆಂಡತಿಗೆ ಹೆದರುವವರೆಲ್ಲ ಬಲಬದಿಗೆ, ಹೆದರದವರು ಯಾರಾಗಿದ್ರೆ ಹೆದರದವರು ಯಾರಾಗಿದ್ರೆ ಎಡಬದಿಗೆ ಬರಬೇಕು. ಎಲ್ಲೋ ಬಲಬದಿಗೆ ಬಂದು ಮಾಡಿ ಎಲ್ಲ ಹೆಂಡತಿಗೆ ಹೆದರುವವರು ಇರುವುದಿಲ್ಲ, ಅವಳು ಹೆಂಡತಿಯಾಗಿ ಕೇಳುವವರು ಇರು. ಅಂತ ಸಂದರ್ಭದಲ್ಲಿ ಒಬ್ಬ ಪಾಪ ಇಲ್ಲಿ ಸಪೋರಿದ್ದಾನಂತೆ, ಅವ ಒಬ್ಬ ಎಡಬದಿಗೆ ಬಾಳು ವಿಷಯದಂತೆ ಮಾತಾಡಿ ಮಾರಾಯ ನೀನು ಒಬ್ಬಾದರೂ ಒಂದು ಗಂಟೆ ಮನೆಯಾಗಿಸಿದ್ದ, ನೀನು ಒಬ್ಬ ಈಚೆ ಬರ್ಲಿಕ್ಕೆ ಬಹಳ ಸಂತೋಷ ಆಯ್ತು. ಈ ಬದಿಗೆ ನೀನು ಒಬ್ಬ ಬರ್ಲಿಕ್ಕೆ ಏನು ಕಾರಣ ಅಂತ ಹೇಳಿದ್ರು. ಅದಕ್ಕೆ ಅವನು ಹೇಳ್ತಾನಂತೆ, ನನಗೆ ಬರುವಾಗಲೇ ನನ್ನ ಹೆಂಡತಿ ಹೇಳಿದ್ದಾಳೆ, ನೀನು ಯಾರು ಅವನ ಪಾರ್ಟಿ ಸೇರ್ತ ಜಾತಿ ಬರ್ತಾ ಅಂತೇಳಿ ಅವಳು ಜೋರು ಮಾಡಿದ್ದಕ್ಕೆ ಆ ರೀತಿಯಲ್ಲಿ ಈಚೆ ಬದಿ ಬಂದಿದೆ. ಅಂದ್ರೆ ಅವಳಿಗೆ ಹೆದರಿಯೇ ಅವಳು ಈಚೆ ಬದಿ ಬಂದಿದ್ದಾರೆ. ಆ ರೀತಿಯಲ್ಲಿ ಶ್ರೀಹರಿ ಕೂಡ ಲೋಕಕ್ಕೆ ಮಾರ್ಗದರ್ಶನ ಆಗಿರ್ತಕ್ಕಂಥ ಭಗವಂತನ. ಆದ್ದರಿಂದ ಆತ ಹೆದರುತ್ತಾ ಇರುವುದನ್ನು ಕೂಡ ಹೆದರದಂತೆ ನಡೆಸುವ ರೀತಿಯಲ್ಲಿ ಮಡದಿಯಾಗಿರ್ತಕ್ಕಂಥ ಸತ್ಯಧಾಮೆಯನ್ನು ಮೆಲ್ಲ ಮೆಲ್ಲನೆ ಬಂದ ಮಧುಸೂದನ, ಮೆಲ್ಲ ಮೆಲ್ಲನೆ ಬಂದ ಮಧುಸೂದನ, ನಲ್ಲೆಯ ಕೋಪಕ್ಕೆ ಬೆದರುತ್ತ ನಟಿಸುತ್ತ ಮೆಲ್ಲ ಮೆಲ್ಲನೆ ಬಂದ ಮಧುಸೂದನ, ನಲ್ಲೆಯ ಕೋಪಕ್ಕೆ ಬೆದರುತ್ತ ನಟಿಸುತ್ತ, ನಲ್ಲೆಯ ಕೋಪಕ್ಕೆ ಬೆದರುತ್ತ ನಟಿಸುತ್ತ ಶೋಕಿಸದೇನು ರಮಣ, ಶೋಕಿಸದೇನು ರಮಣ, ರಮಣಿ ಶೋಕಿಸದೇನು ರಮಣಿ, ಸಾವಿಯನ್ನು ಮರೆತ ದಿವ್ಯ ಸುಮತರುಣ, ಸಾವಿಯನ್ನು ಮರೆತ ದಿವ್ಯ ಸುಮತರುಣ, ಮರುಗದಿರವ ಕ್ಷಣದಲ್ಲಿ ತಂದೀಗ, ಮರುಗದಿರವ ಕ್ಷಣದಲ್ಲಿ ತಂದೀಗ, ಕೋಪಿಸದಿರು 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 ಸರ್ವ ಗೌರವ ಕಾಲವ ಪಡೆದ, ಸರ್ವದ ಗೌರವ ಕಾಲವ ಪಡೆದ, ಸರ್ವದ ಧೀರ ನೀಯನ್ನ ಪ್ರಿಯ, ಸರ್ವದ ಧೀರ ನೀಯನ್ನ ಪ್ರಿಯ, ಗರ್ವನಡ ಸಮತಿ ಗರ್ವನಡ ಸಮತಿ ಶೋಕಿಸದಿರು ಭಾವ ಶೋಕಿಸದಿರು ಸಾವಿಯನ್ನು ಮರೆತ ದಿವ್ಯ ಸುಮತರುಣ, ಸಾವಿಯನ್ನು ಮರೆತ ದಿವ್ಯ ಸುಮತರುಣ, ಶೋಕಿಸದಿರು ಭಾವ ಶೋಕಿಸದಿರು ರಮಣಿ, ಕೋಪ ಮಾಡಬೇಡ, ಶೋಕ ಮಾಡಬೇಡ, ಹತ್ತಿರ ಬಂದಿದ್ದಾನೆ ಸಮಾಧಾನ ಮಾಡುವ ಇಲ್ಲಿ ಹತ್ತಿರ ಬಂದು ಮರುಗದಿರವನೆ ಕ್ಷಣದಲ್ಲಿ ತಂದೀಗ ಒಂದು ಸುಮವನ್ನು ನಾರದ ಮಹರ್ಷಿಗಳು ತಂದರು. ಪಾಲ್ಯಾದ ಸುಮ ಎಷ್ಟೇ ಶ್ರೇಷ್ಠವಾಗಿದೆ, ಅದು ಮರದಲ್ಲಿ ಆಗುವುದು ದೇವಲೋಕದಲ್ಲಿ, ನನಗೆ ಗೊತ್ತುಂಟು. ಆದರೆ ಅಂಥ ಒಂದು ಪುಷ್ಪವನ್ನು ತಂದು ಆ ನಾರದ ಮಹರ್ಷಿಗಳಿಂದ ಪಡೆದು ಶ್ರೀಕೃಷ್ಣ ಆ ರುಕ್ಮಿಣೀ ದೇವಿಯವರಿಗೆ ಇಟ್ಟದ್ದು. ಹೋಗಿ ಯಾಕೆ ನೀನು ಶೋಕ ಮಾಡ್ತಾ ಇದ್ದೆ, ದುಃಖ ಮಾಡ್ತಾ ಇದ್ದೆ? ಸಾಕು
ಹೇಳಿದ ಮೇಲೆ ಗಂಡನಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ, ಎಷ್ಟು ಒಳ್ಳೆ ರೀತಿ ಅಭಿಮಾನ ಉಂಟಲ್ವ, ಹಾಗಾಗಿ ಸಾಕು ಅಂತ ಹೇಳ್ತಿದ್ರು ಯಾರಾದ್ರು ಬಾಕಿಯವರು. ನೀವು ತರೋದು ಬೇಡ, ಹಾಗೆ ಅಷ್ಟು ಇದ್ರೆ ಸಾಕು ಅಂತ ಹೇಳ್ತಿದ್ರು. ಆದ್ರೆ ಬ್ರಾಹ್ಮಣೇನು ಅದಲ್ಲ, ಅವಳಿಲ್ಲ. ಅದು ಬಿಟ್ಟು ಹೌದಾ ನೀವು ಆ ಒಂದು ಪುಷ್ಪವನ್ನ ಪಾರಿಜಾತ ಪುಷ್ಪದ ಮರವನ್ನ ಹಾಕಿಲ್ಲ ಅಲ್ಲ ಬನ್ನಿ, ಹಾಗೆ ಹೋಗಿ ಹೋಗಿ ತಗೊಂಡ್ಬನ್ನಿ ಅಂತ ಹೇಳಿದ್ರು. ಹೇಳಿದ್ದಾಯ್ತು, ಪಾಪ ಆ ಕೆಲಸ ಆಗ್ತದೆ. ಪ್ರತಿಜ್ಞೆ ಮಾಡಿದ್ರೆ ಅಥವಾ ಮಾತು ಕೊಟ್ಟರೆ ಆಯ್ತಾ, ಇನ್ನೊಂದು ಕೆಲಸ ಆಯ್ತು. ಹಾಗೆ ಹೇಳ್ಬೋದು ಅಂತ ಎಣಿಸಿದ್ದು, ಬೇಡಪ್ಪ ಹೋಗುದಂತೆ. ಆದ್ರೆ ಅವಳು ಅದನ್ನು ಕೂಡ ತರಲಿಕ್ಕೆ ಹಠವನ್ನು ಮಾಡ್ತಾಳೆ. ಸುರಲೋಕಕ್ಕೆ ಪಾರಿಜಾತ ವೃಕ್ಷ ತರಲಿಕ್ಕೆ ಹೋಗ್ಬೇಕಾದ್ರೆ ಕೇಳಿದ್ರೆ ಕೊಟ್ಟರೆ ಆಯ್ತು, ಅವರು ಕೊಡದಿದ್ರೆ ಯುದ್ಧ ಮಾಡಿ ಅದನ್ನ ತರಬೇಕು, ಮಾಡ್ಕೊಳ್ಬೇಕಲ್ಲ ಕೃಷ್ಣನಿಗೆ. ಅದಕ್ಕಾಗಿ ಎಲ್ಲ ಯಾದವರನ್ನೆಲ್ಲ ಅವರ ಸೇನೆ ಸಹಿತವಾಗಿ ಒಟ್ಟು ಮಾಡಿ ಶುರು ಮಾಡಿದ್ರೆ ಕೃಷ್ಣ. ಇದೀಗ ಉದ್ದೇಶ ಏನಂತ ಹೇಳಿದ್ರೆ, ಇದು ನನ್ನ ಮರ್ಯಾದೆ ಪ್ರಶ್ನೆ ಆಗಿದೆ. ಏನ್ ಮಾಡೋಣ, ದಾಳಿಯಾದ್ರೂ ಮಾಡಿ ತರಬೇಕಾಗ್ತದೆ, ಕೊಟ್ಟರೆ ಆಯ್ತಲ್ಲ ಅವರು ಅಂತ ಹೇಳಿ ಎಲ್ಲ ಅವನ ಆಜ್ಞೆ ಪ್ರಕಾರವಾಗಿ ಎಲ್ಲ ಡಬ್ಬರ ಸಾರ್ವಜನಿಕ ಮೂಲಕವಾಗಿ ಎಲ್ಲರನ್ನು ಒಟ್ಟು ಮಾಡಿಕೊಂಡೆ. ಇನ್ನು ತರುವುದೇ ಎಂಬ ರೀತಿಯಲ್ಲಿ ಪಾರಿಜಾತ ಸುಮರವನ್ನು ಬೇಟೆಗೋಸ್ಕರ ಅವರು ಹೊರಟಿದ್ದಾರಂತೆ. ಮಾಧವನ ಆಜ್ಞೆಯನ್ನು ಕೇಳದೆ ತಡ ನೋಡಿ, ಮಾಧವನ ಆಜ್ಞೆ ಕೇಳಿ ಸುರನಗಳಿಗೆ ತರುದಾಳಿ, ಮಾಧವನ ಆಜ್ಞೆ ಕೇಳಿ ಸುರನಗಳಿಗೆ ತರುದಾಳಿ. ಎಲ್ಲ ರೀತಿಯಲ್ಲಿ ಕೂಡ ಯುದ್ಧ ಸನ್ನಾಹವಾಗಿ ಬಂದದ್ದು ಮಾತ್ರ ಅಲ್ಲ, ಶ್ರೀಕೃಷ್ಣನ ಒಂದು ವಿಶೇಷವಾದಂತಹ ಪ್ರಭಾವದ ಮೂಲಕವಾಗಿ ಆ ಪಾರಿಜಾತ ಸುಮದ ವೃಕ್ಷವನ್ನೇ ಇಟ್ಟು ಹಾಳಿ ಮಾಡಿ ತಗೊಂಡಿದ್ದಾನೆ. ಮಾಡಿಲ್ಲಂತೆ ಹೋಗಿ ಹೇಳಿದ್ದಾನೆ, ಒಂದು ಇಗೋ ಅವ ತಾಳಿ ಇಟ್ಟು ವೃಕ್ಷವನ್ನೇ ತಂದಿದ್ದೇನೆ, ನೆಡು ನಿನ್ನ ಅಂಗಳದಲ್ಲಿ. ಎಲ್ಲಿ ಆಚುಬದ್ಯ ಈಚುಬದ್ಯ ನೆಟ್ಟು ಪೂರ್ಣವಾಗಿರ್ತಕ್ಕಂಥ ಒಂದು ಜೀವಕಳೆ ಅಂತ ಹೇಳಿದ್ರೆ, ನಾವೇನಾದ್ರೂ ಒಂದು ಹೂವಿನ ಗಿಡವ ಅಥವಾ ಒಂದು ತುಳಸಿ ಗಿಡವ ನೆಟ್ಟರೆ ಅದಕ್ಕೆ ನೀರು ಹಾಕಿ ಏನಾದ್ರು ಗೊಬ್ಬರ ಹಾಕಿದ್ರು ಕೂಡ ಅದು ಪಕ್ಕ ಜೀವ ಬರುವುದಿಲ್ಲ. ಆದ್ರೆ ಇದು ಅದು ಹಾಗಲ್ಲ, ಭಗವಂತನೇ ನೆಟ್ಟದ್ದು. ಶ್ರೀಹರಿ ಏನಿಟ್ಟಂತಾಯಿ ಪಾರಿಜಾತ ಅದೆಷ್ಟು ಬೆಳೆದಾದ್ರೂ ಕೂಡ ಜೀವ ಬಂದಿದೆ. ಅವನ ಪ್ರಭಾವ, ದೇವರ ಮಹಿಮೆಯಿಂದ ಅದು ಏನು ಆಗಲೇ ದೊಡ್ಡ ಮನದಲ್ಲಿ ಸಂಜೆಯ ಹೊತ್ತಿನಲ್ಲಿ ಒಂದು ಪ್ರಕೃತಿಯ ಲಕ್ಷಣವೇ ಹಾಗೆ. ಬೈಯಮಲ್ಲಿ ಒಂದು ಇಟ್ಟರೆ ಅದು ಮಾತ್ರ ಸಂಜೆ ಅರಳುತ್ತದೆ, ಅದು ಬೇರೆ ಎಲ್ಲ ಹೂಗಳು ಕೂಡ ಸೂರ್ಯನ ಕಿರಣ ಬಿದ್ದಾದ್ಮೇಲೆ ಅರಳುವುದು, ಅದರ ಸಂಜೆ ಹೊತ್ತಿನಲ್ಲಿ ಅದು ಹೂಗಾಗುವುದು. ಈ ರೀತಿಯಲ್ಲಿ ಸಂಜೆ ಹೊತ್ತು ಭೂಮಿಣವಾಗಿ ಆ ಪಾರಿಜಾತ ಸುಮದಲ್ಲಿ ರಾಶಿ ರಾಶಿ ಮುಟ್ಟುಗಳು ಕಾಣ್ತಾ ಉಂಟು. ಆ ಭಾಮಾದೇವಿಯ ಅಂಗಳದಲ್ಲಿ ನೆಟ್ಟಂತ ಪಾರಿಜಾತ ಸುಮ ವೃಕ್ಷದಲ್ಲಿ ಬಹಳ ಸಂತೋಷ ಆಗಿದೆ. ನಾಳೆ ಬೆಳಿಗ್ಗೆ ಒಂದು ಪುಷ್ಪ ಅಲ್ಲ, ನಾನು ಹೆಡಿಗೆ ಮುಡ್ತೇನೆ, ರುಕ್ಮಿಣಿ ಯಾವ ಲೆಕ್ಕ ನನಗೆ ಅಂತೇಳಿ ಭಾರಿ ಸಂತೋಷದಲ್ಲಿ ಮಲಗಿದ್ದಾಳೆ. ಇನ್ನೇನು ಸೂರ್ಯೋದಯಕ್ಕೆ ಸ್ವಲ್ಪ ಮೊದಲೇ ಎದ್ದು ಹೊರಗೆ ಬಂದು ನೋಡ್ತಾ ಇದ್ದಾಳೆ. ಗೋಳು ಮರ ಉಂಟಂತೆ, ಅಷ್ಟು ಮುಗಿಗಳನ್ನು ಸಂಜೆ ನೋಡಿ ಹೋಗಿದ್ದೇನೆ. ಬೆಳಿಗ್ಗೆ ಗೋಳು ಮರ ಹಾಕೊಂಡು ಯಾರು ಬಂದು ಹೇಳಿದ್ರು, ಭಾಮಾದೇವಿಯವರೇ ನಮ್ಮ ಕೈದಾಗ ಆ ರುಕ್ಮಿಣಿ ದೇವಿಯ ಅಂಗಳದಲ್ಲಿ ರಾಶಿ 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 ಪಾರಿಜಾತ ಸುಮ ಬಿದ್ದಿದೆ. ಇದು ಅವರ ತೆಗೆಸಿದಾಗ ನಾನು ಇವತ್ತು ಎದ್ದದ್ದು 5 ಕಾಲಕ್ಕೆ, ಬಹುಶಃ 5 ಕಾಲಕ್ಕೆ ನನಗಿಂತ ಮೊದಲೇ ಎದ್ದುಕೊಂಡು ಇಲ್ಲಿರುವಂತೆ ಎಲ್ಲ ಪುಷ್ಪಗಳನ್ನು ಕೋರಿಕೊಂಡು ಹೋಗಿದ್ದಾರೆ. ನಾನು ಮಾಡ್ತೇನೆ ನಾಳೆ ಸಂಜೆ ಹೊರದಲ್ಲಿ ಲಕ್ಷ್ಮಣ ಮುಖಾಲಿದೆ ಭಗವಂತನ ಲೀಲೆಯು. ಹಾಗಾಗಿ ನಾಳೆ ಅವರಿಗೂ ಕೂಡ ಬೇಗ ಎದ್ದು ನಾನು ಬರ್ತೇನೆ, ನೋಡೋಣ ಅಂತ ಹೇಳ್ತಿದ್ದು ಸೂರ್ಯೋದಯಕ್ಕೆ ಬಂದು ನೋಡ್ತಾ ಇದ್ದಾಳೆ. ಪಾರಿಜಾತ ಸುಮ ರಾಶಿ ರಾಶಿ ಹೂಗಳು ರುಕ್ಮಿಣಿಯ ಅಂಗಳದಲ್ಲಿ ನಿಂತಿದ್ದಾಳೆ. ಕೃಷ್ಣ
ದೂರದಲ್ಲಿ ಕೃಷ್ಣ ಒಂದು ಕಡೆ ನಿಂತಾ ಇದೆ. ಅರ್ಥ ಆಗ್ತಾ ಇಲ್ಲ, ನನ್ನನ್ನು ಇನ್ನೂ ಅರ್ಥ ಮಾಡಿಕೊಳ್ಳದಂತ ಆ ರೀತಿಯಲ್ಲಿ ಇರತಕ್ಕಂತಹ ಸಂದರ್ಭದಲ್ಲಿ ನಾರದ ಮಹರ್ಷಿಗಳಿಗೆ ಸೂಚನೆ ಬಂದಿದೆ. ಇವಳಿಗೆ ಯಾವುದೇ ರೀತಿಯಲ್ಲಿ ಸಲಹೆ, ಸೂಚನೆ, ಮಾರ್ಗದರ್ಶನ ಏನಪ್ಪ ಮಾಡುದು? ಒಬ್ಬನೇ ಬಿಟ್ಟುಕೊಂಡು ಮತ್ತೆ ಆಭರಣಗಳನ್ನು ಕಳಿಸಿ ದುಃಖದಿಂದ ಬೇಸರದಿಂದ ದುಃಖಿಸುತ್ತಿರುವಂತ ಸತ್ಯಭಾಮೆಯ ಕಡೆಗೆ ಮತ್ತೊಮ್ಮೆ ನಾರದ ಮಹರ್ಷಿಗಳ ಪ್ರವೇಶ ಆಗ್ತದೆ. ನಾರಾಯಣ ಕವಿ ಗೋವಿಂದ, ನಾರಾಯಣ ಕವಿ ಗೋವಿಂದ, ಭಕ್ತಿರಮಣ ಗೋವಿಂದ ಗೋವಿಂದ, ನಾರಾಯಣ ಕವಿ ಗೋವಿಂದ. ಪರತರ ಪರಮಾನಂದ ಮುಕುಂದ, ಪರತರ ಪರಮಾನಂದ ಮುಕುಂದ, ನಾರಾಯಣ ಹರಿ ಗೋವಿಂದ. ವಾಮನ ಮಾಧವ ಅಚ್ಯುತ ಕೇಶವ, ವಾಮನ ಮಾಧವ ಅಚ್ಯುತ ಕೇಶವ, ನರಹರಿ ಸಚ್ಚಿದಾನಂದ, ಕಂದ ಕುಂದವರ ಹರಿ ಇಂದಿರ ಗೋವಿಂದ, ನಾರಾಯಣ ಹರಿ ಗೋವಿಂದ. ಪರತರ ಪರಮಾನಂದ ಮುಕುಂದ, ಪರತರ ಪರಮಾನಂದ ಮುಕುಂದ, ವಾಮನ ಮಾಧವ ಅಚ್ಯುತ ಕೇಶವ, ನರಹರಿ ಸಚ್ಚಿದಾನಂದ, ಕಂದ ಕುಂದವರ ಹರಿ ಇಂದಿರ ಗೋವಿಂದ, ನಾರಾಯಣ ಹರಿ ಗೋವಿಂದ, ನಾರಾಯಣ ಹರಿ ಗೋವಿಂದ. ದೇವಿಕ 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 ನಾರಾಯಣ ಸ್ಮರಣೆ ಮಾಡ್ತಾ ಬಂದಿರುವುದು ಬೇರೆ ಯಾವುದೋ ಋಷಿಗಳಿದ್ದಾರೆ. ಬಂದವರು ನೇರವಾಗಿ ಅವಳ ಬಳಿಗೆ ಬಂದಿದ್ದಾರೆ. ಒಂದು ವಿಶಿಷ್ಟವಾಗಿರ್ತಕ್ಕಂಥ ಆ ವಿಚಾರಧಾರೆಯನ್ನು ಅವಳಿಗೆ ಹೇಳಬೇಕು. ಯಾಕೆ ಹೀಗೆ ಇದು ಮಾಡ್ತಾ ಇದ್ದೀರಿ, ಏನಾಯ್ತು ಅಂತ ಹೇಳ್ತಾ ಇರುವಾಗ, ಸ್ವಾಮಿ ಹೀಗಾಯ್ತು, ನನ್ನ ಮನೆಯ ಅಂಗಳದಲ್ಲಿ ಒಂದು ಹೆಣ್ಣಂತಾಗಿ ಒಂದು ಪಾರಿಜಾತ ವೃಕ್ಷದಲ್ಲಿ ಯಾವುದೇ ರೀತಿಯ ಮಗುಗಳನ್ನು ನಾನು ಕಂಡಿದ್ದರೂ ಕೂಡ ಸೋಮದ ಬೆಳಿಗ್ಗೆ ನಾನು ನೋಡದೆ ಹೋದೆ, ಅದನ್ನು ಅನುಭವಿಸಿದೆ ಹೋದೆ ಸ್ವಾಮಿ, ಯಾಕೆ ಹೇಳ್ತಾ ಇದ್ದಾರೆ. ಶ್ರೀಲೋಲ ಶತಜನ ಪಾಲನಾಗಿರ್ತಕ್ಕಂಥ ಆ ಒಂದು ವಿಶೇಷವಾದಂತಹ ಶ್ರೀಹರಿ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳಿ. ಕೃಷ್ಣನ ವಶೀಕರಣ ನಿನ್ನಲ್ಲಿ ಆಗದೆ ಹೋಗಿದೆ. ಅಂತಃಕರಣ ಪರಿಶುದ್ಧವಾಗಿ ಅವನನ್ನು ಹೃದಯದಲ್ಲಿ ಇಟ್ಟುಕೊಳ್ಳುವಂತಹ ಕೆಲಸ ನಿನ್ನಲ್ಲಿ ಆಗದೆ ಹೋಗಿದೆ. ಅದೊಂದು ಮಾತ್ರ ನಿನ್ನಲ್ಲಿ ಒಂದು ದೋಷ. ಸ್ವಾಮಿ, ಅದಕ್ಕೆ ನಾನೇ ಮಾಡಬೇಕು. ಬಹಳಷ್ಟು ವ್ರತಗಳನ್ನು ಮಾಡಿದ್ದಾರೆ ಹಿಂದಿನ ವ್ರತ ವಿಪುದು ಪೂರ್ವದಲ್ಲಿ ಗೌರಿಯು ಅತಿ ಹರುಷನು ಗೈರು. ವ್ರತ ವಿಪುದು ಪೂರ್ವದಲ್ಲಿ ಗೌರಿಯು ಅತಿ ಹರುಷನು ಗೈರು. ತನ್ನ ಬಲಿದಾನಲೆಯು ಸತ್ವಿಪ್ರನೇ
ಶುದ್ಧಾಚಾರದಲ್ಲಿ ಅಂತಃಕರಣ ಪರಿಮಿತವಾಗಿ ವ್ರತವನ್ನು ಮಾಡಬೇಕು. ಯಾರಾಗಲಿ ಯಜ್ಞ ಆಗಲಿ ಯಾವುದೇ ಒಂದು ಹೋಮವಾಗಲಿ ಅದನ್ನು ಮಾಡುವಾಗ ಪರಿಪೂರ್ಣವಾಗಿರ್ತಕ್ಕಂಥ ಪರಿಶುದ್ಧತೆ ಬೇಕು, ಅದರಲ್ಲಿ ಜ್ಞಾನವೇ, ಅರ್ಪಣಾ ಮನೋಭಾವನೆ, ಸೇವೆ ಆ ಮೂಲಕವಾಗಿ ಆಗಬೇಕು. ಸ್ವಾಮಿ ಅದಕ್ಕೆ ನಾನೇನು ಮಾಡಬೇಕು ಹೇಳಿ ಹೇಳಿ ಬೇಗ ನಾನು ಮಾಡ್ತೇನೆ, ನನಗೇನು ಸಮಯ ಇಲ್ಲ, ಹಾಗಾಗಿ ಬೇಗ ಬೇಗ ಎಲ್ಲ ಮಾಡಿ ಮುಗಿಸ್ಬೇಕಾಗಿ ಎಲ್ಲ ಅರ್ಜೆಂಟ್ ಯಾವುದು ಹೋಮ ಮಾಡೋದು ಬಿಟ್ಟರೆ ಬೇಗ ಬರೋರು 7 ಗಂಟೆಗೆ 7 ಗಂಟೆಗೆ ಮನೆಯವರಿಗೆ ಗತಿ ಮತ್ತೆ ಅವರು ಬಟ್ಟೆ ಬಂದಿಲ್ಲ ಅಲ್ಲ ಒತ್ತಿ ಹೋಮ ಬೇಗ 7 ಗಂಟೆ ಬರೋಡಿ 7 ಗಂಟೆಗೆ ಬರೋದು ಕಡೆಗೆ ಆಮೇಲೆ ಈ ಬೋಲಿ ಏನು ಅಲ್ಲ ಈ ಜೀವನದಲ್ಲಿ ಆ ರೀತಿಯಲ್ಲಿ ನಮ್ಮ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಸಮಯದ ಬಗ್ಗೆ ಬಹಳ ಕಾಳಜಿಯೋ ಅಥವಾ ಯಾವುದೇ ರೀತಿಯ ಅದರಲ್ಲಿ ಒಂದು ತುತ್ತಿಲದಲ್ಲಿ ಸಂದಿಗ್ಧತೆಯಲ್ಲಿ ಬಿಡ್ತಾರೆ. ಆ ರೀತಿಯಲ್ಲಿ ಖಂಡಿತವಾಗಿ ಕೂಡ ಇಂಥ ವ್ರತವನ್ನು ನಾನು ಮಾಡಲಿಕ್ಕೆ ಸಿದ್ಧ ಸ್ವಾಮಿ, ಹೇಗೆ ಮಾಡ್ಬೇಕಂತ ಹೇಳುವಾಗ ಪತಿದಾನ ಹಿಂದೆ ಎಲ್ಲರೂ ಕೂಡ ಮಾಡ್ತಾರೆ. ಪತಿದಾನ ಗೈದಿಗಳು ಸತ್ವಿಸ್ಪರಲಿ ವ್ರತವಿಗೆ ಪೂರ್ವದಲ್ಲಿ ಗೌರಿಬೇಕು. ಅದೇ ರೀತಿಯಲ್ಲಿ ಅತಿಥಿ ದೇವಿ ವಿಷ್ಣುವಿಗೆ ಪತಿಯನ್ನು ಸತತ ಮುಗಿದ ಮಹಾವಿಪ್ರರಿಗೆ ದಾನ ಮಾಡಿದ್ದಾನೆ. ಇಂಥ ಅನೇಕ ಕಥೆ ಕವನಗಳನ್ನೆಲ್ಲ ಹೇಳಿದ್ದಾರೆ. ನೀವು ಕೂಡ ಹಾಗೆ ಪತಿದಾನದಿಂದ ಪತಿ ಶ್ರೀ ಕೃಷ್ಣನನ್ನು ಅರಿಯಲು ದಾನ ಮಾಡುವುದರ ಮೂಲಕವಾಗಿ ಬಹಳ ಗಂಭೀರವಾದಂಥ ಕಠಿಣವಾದಂಥ ವ್ರತವನ್ನು ಮಾಡಬೇಕು. ಸರಿಯಪ್ಪ, ಅಂತಃಪುರದಲ್ಲಿ ಅರಮನೆಯಲ್ಲಿ ಸತ್ಯಭಾಮಿಗೆ ಕಡಿಮೆ ಇಲ್ಲ, ಅದಕ್ಕೆ ಏನೆಲ್ಲ ಆಗಬೇಕು ಆ ಪಾಠ್ಯ ಪೂರ್ಣ ಸಾಮಾನು ಒಂದು ಗಳಿಗೊಳೆ ಬರ್ತದೆ ಅಲ್ವಾ. ಅಂತ ಸಂಪತ್ ಸಮೃದ್ಧಿಯಲ್ಲಿ ಇರ್ತಕ್ಕಂಥವಳು ಇನ್ನು ತಡ ಮಾಡುವುದಲ್ಲ, ಯಾವುದೇ ಒಂದು ಪೂಜೆ ಪುರಸ್ಕಾರ ವ್ರತ ಅಥವಾ ಏನೋ ಹೋಮ ನವನಗಳನ್ನು ಮಾಡುತ್ತಿದ್ರೆ ಅದು 4 ಜನಕ್ಕೆ ಪ್ರಸಾದ ಹಂಚಬೇಕಾಗ್ತದೆ. ಅವನೇ ಮನೆಯವನ್ನೇ ಮಾಡಿದ್ರೆ ಊಟ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ಒಂದಷ್ಟು ಭಕ್ತರಿಗೆ ಎಷ್ಟು ಮಂದಿಗೆ ನಾವು ಹಂಚ್ತೇವೋ ಅಷ್ಟು ಪುಣ್ಯ ಪ್ರಾಪ್ತಿ ಅಂತ ಹೇಳಿದ್ದಾರೆ. ಹಾಗಾಗಿ ಸತ್ಯಭಾಮೆ ದೇವಿಯು ನಾರದ ಮಹರ್ಷಿಗಳೆಲ್ಲ ಮಾರ್ಗದರ್ಶನವನ್ನು ಪಡೆದು ಈ ಯಾರವರು ಪ್ರಶ್ನಿಜರು, ವಂಶಜರು, ಏಕೆಯರು, ಅಂತಕರು, ಐಹೇಯರು ಎಲ್ಲ ಕೌಟುಂಬಿಕ ಅಂದರೆ ಎಲ್ಲರಿಗೂ ಕೂಡ ಹೇಳುವುದರ ಮೂಲಕವಾಗಿ ಆಯಾಗ ಆ ದಿವ್ಯ ವ್ರತದ ನಿಯಮವನ್ನು ಮಾಡ್ತಾರೆ. ದೇವಿಯ ಪೀತಾಂಬರ ನುಡಿಸುತ್ತ ಯಾಗದ ಸಂಪೂರ್ಣತೆ ಬಂದಿದೆ. ಕೊನೆಯ ಹಂತ ಚಂಡಿಕಾ ಹೋಮ ಮಾಡುವಾಗ ಕೂಡ ಕೊನೆಯ ಒಂದು ಹಂತಕ್ಕೆ ಬರ್ತಾರೆ, ಪೂರ್ಣಾಹುತಿ ಅಂತ ಹೇಳಿ. ಆ ಸಂದರ್ಭದಲ್ಲಿ ದಿವ್ಯ ಪೀತಾಂಬರ ನುಡಿಸುತ್ತ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಭಕ್ತಿಯಿಂದ ಆ ಯಾಗವನ್ನು ಬಹಳ ಭಕ್ತಿಯಿಂದ ಮಾಡಬೇಕು ಅಂತ ನಾರದ ಮಹರ್ಷಿಗಳು ಹೇಳುವಾಗಲೇ ಒಂದಿಷ್ಟು ಬದಲಾವಣೆ ಆಗಿದೆ ಅವಳ ನಡವಳಿಕೆಯಲ್ಲಿ. ಪ್ರೀತಿ ಮುಖ್ಯವಿದೆ, ಭಕ್ತಿ ಮುಖ್ಯವಿದೆ, ಹೃದಯ ಪರಿಶುದ್ಧವಾಗಿದೆ. ಆಗ್ತಾ ಆಗ್ತಾ ಕೊನೆಯ ಹಂತದ ಈ ಒಂದು ವಿಶೇಷವಾದಂತಹ ಸಂದರ್ಭ ಪತಿದಾನ ಮಾಡುವಂಥದ್ದು. ದಿವ್ಯ ಪೀತಾಂಬರವ ನುಡಿಸುತ್ತ ವಸನಾಭರಣ ವೀಯುತ ಯಾರಿಗೆ ಶ್ರೀಕೃಷ್ಣನಿಗೆ ಪತಿದಾನ ಮಾಡುವಾಗ ಭವ್ಯ ವಸನಾಭರಣ ವೀಯುತ ಭವ್ಯ ಮಂಟಪದೊಳಗಿರಿಸಿ ಬಡಿಸಿದಳು ಪಕ್ವಾನ್ನ. ಮಂಟಪದೊಳಗೆ ಪಕ್ವಾನ್ನ ಬಡಿಸಬೇಕು. ದ್ರವ್ಯ ಅಭಿಷೇಕದಿಂದ ಸವ್ಯ ಸಾಧನೆಯ ಭಾವನ ಬಿಗಿಡಪ್ಪಿದಳು. ಸವ್ಯ ಸಾಧಿ ಅರ್ಜುನ ಅವನ ಭಾವ ದೇವ ಶ್ರೀಹರಿ ಕೃಷ್ಣ. ಸವ್ಯ ಸಾಧಿಯ ಭಾವನ ಬಿಗಿಡಪ್ಪಿದಳು. ಇನ್ನೇನು ಕೊಡ್ಬೇಕು ದಾನ ಅಂತ ಹೇಳುವಾಗ ಪೂರ್ಣಾವತಿ ಆಯ್ತು, ಯಾಕೆ ಸಂಪೂರ್ಣ ಆಯ್ತು, ನನಗಿನ್ನು ಸಂಪೂರ್ಣವಾದಂತ ಫಲಪ್ರಾಪ್ತಿ ಆಗ್ತದೆ, ಎಲ್ಲ ರೀತಿಯಲ್ಲಿ ತೊಂದರೆ ಇಲ್ಲ ಅಂತ ಹೇಳಿಲ್ಲ. ಆಗುವಾಗ ಮತ್ತೆ ದಾನ ಮಾಡಲಿಕ್ಕೆ ಮನಸ್ಸಿಲ್ಲ ಅವಳಿಗೆ. ಎಲ್ಲಿದೆ ಅವಳಿಗೆ ದಾನ ಮಾಡಲಿಕ್ಕೆ ಮನಸ್ಸಿಲ್ಲ, ಮನಸ್ಸು ಈಗ ಕಡಿಮೆ ಆಗ್ತದೆ. ಶ್ರೀಕೃಷ್ಣನ ಮೇಲೆ ಪ್ರೀತಿ ಬಂದಿದೆ, ಭಕ್ತಿ ಬಂದಿದೆ, ಹೃದಯದಲ್ಲಿ ನಿಂತಿದ್ದಾನೆ. ಈ ಅವರ ಮಾರ್ಗದರ್ಶನದಿಂದ ಬುದ್ಧಿಮಾರ್ಗದಿಂದ ತನ್ನ ಪ್ರಕ್ರಿಯೆ ಬದಲಾವಣೆ ಆಗಿದೆ. ಅವಾಗ ದಾನ ಮಾಡ್ತೇನೆ ಅಂತ ಹೇಳುವಾಗ ಏನಾದರೂ ಅಕ್ಕಿದಾನ ಇದ್ರೆ ಒಂದಷ್ಟು ಜನ ಲೈನ್ ನಿಲ್ತಾರೆ, ಅಥವಾ ಬಟ್ಟೆ ದಾನ ಇದೆ ಅಂತ ಹೇಳುವಾಗ ಅಲ್ಲಿಗೆ ಲೈನ್ ನಿಲ್ತಾರೆ ಜನ. ಇನ್ನೇನು ಹಣದಾನ ಮಾಡ್ತಾರೆ ಅಂತ ಹೇಳುವಾಗ ರಾಶಿ ಹಾಕಿ ಬಿಡ್ತಾರೆ ಜನ ಅಲ್ವಾ. ಆದರೆ ಶ್ರೀಕೃಷ್ಣನನ್ನು ದಾನ ಮಾಡ್ತೇವೆ ಅಂತ ಹೇಳುವಂತ ಈ ಸಂದರ್ಭದಲ್ಲಿ ಯಾರು ಹತ್ತಿರ ಬಂದಿಲ್ಲ, ದೂರದಲ್ಲಿ ನಿಂತಿದ್ದಾರಂತೆ. ಅಲ್ಲಿ ಕೆಲವರು ನಿಂತಿದ್ದಾರೆ, ಇಲ್ಲಿ ಕೆಲವರು ನಿಂತಿದ್ದಾರೆ, ಮತ್ತೊಂದು ಕೆಲವರು ನಿಂತಿದ್ದಾರೆ. ಇದೇನಪ್ಪ
ಹೇಳುವಾಗ ಬಡವರು ನಾವಯ್ಯ ದಾನ ಪಿಡಿಯಲಾರೆ. ಅದು ಬೇಡ, ಶ್ರೀಕೃಷ್ಣನನ್ನೇ ದಾನ ಮಾಡ್ತೇವೆ, ದೇವರನ್ನೇ ದಾನ ಮಾಡ್ತೇವೆ. ತೆಂಗಿನ ಇಲ್ಲ, ಬೆಲ್ಲ ಅಲ್ಲ, ಸೀರೆ ಅಲ್ಲ, ದೇವರನ್ನೇ ದಾನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು ಯಾವ ಮುಂದೆ ಬರ್ತಾ ಇಲ್ಲ. ಹಾಗಾಗಿ ನಮ್ಮ ಮನೆಯಲ್ಲಿ ಹುಡುಗಿಯರು ಇಲ್ಲ, ಹಾಗಾಗಿ ನನ್ನ ಮನೆಗೆ ದಾನಾಗಿ ನೀನು ಧರ್ಮ ಕೊಟ್ಟರು ಬೇಡ, ಹಾಗಾಗಿ ಕೃಷ್ಣ ನನಗೆ ಬೇಡ, ನಮಗೆ ಬೇಡ, ನನಗೆ ಬೇಡ ಅಂತ ಹೇಳಿಕೊಂಡು ಹೋಗಿದ್ದಾರೆ. ಅಷ್ಟೊತ್ತಿಗೆ ಇನ್ನೊಬ್ಬರು ಹೇಳ್ತಾ ಇದ್ದಾನಂತೆ, ಕಳ್ಳನು ಇವನು ಸುಳ್ಳನು ಇವನು, ಕಳ್ಳನು ಇವನು ಸುಳ್ಳನು ಇವನು ಕೊಳ್ಳಲಾರೆನು ನಾವು. ಕಳ್ಳನು ಇವನು ಸುಳ್ಳನು ಇವನು ಕೊಳ್ಳಲಾರೆನು ನಾವು. ಬಡವರು ನಾವಯ್ಯ ದಾನ ಪಿಡಿಯಲಾರೆನು. ನಾವು ಬಡವರು, ಅವನು ಸುಳ್ಳ, ಅವನು ಕಳ್ಳ. ಹಾಗಾಗಿ ನಾವು ಯಾವ ರೀತಿಯಲ್ಲಿ ಭದ್ರತೆಯಲ್ಲಿ ಭಾಗಿಯಾಗಿ ಹೋದರೂ ಕೂಡ ಅಂಥ ರೀತಿಯಲ್ಲಿ ಇರುವಂತಹ ಈ ಸಂದರ್ಭದಲ್ಲಿ ವಿಶೇಷವಾಗಿ ಎಲ್ಲರೂ ಕೂಡ ನಮಗೆ ತೊಂದರೆ ಆದಕ್ಕೆ ಜಾಸ್ತಿ ಇದೆ. ದರೋಡೆಗೋರರು ಕಳ್ಳತನ ಆಗುವಂತ ಹೋಗ್ತೀನಿ, ನಿಮ್ಮ ಕಳ್ಳ ಸುಳ್ಳ ಎಲ್ಲ ಪ್ರಸಿದ್ಧಿಗೆ ಬಂದವನು. ಹಾಗಾಗಿ ನಮ್ಮ ಮನೆಯಲ್ಲಿ ಇಂಥವನ್ನ ನಿಂತುಕೊಂಡಿರ್ತಾನೆ, ಒಳಗಿದೊಳಗೆ ಹೇಗಿನ ಸುದ್ದಿಗಾಗಿ ಆಗ್ಬೋದು. ಹಾಗಾಗಿ ಕೃಷ್ಣ ನಮಗೆ ಬೇಡ ಅಂತ ಹೇಳುವಾಗ ನಾರದ ಮಹರ್ಷಿಗಳು ಹೇಳ್ತಾರಂತೆ, ಭಾಮಾದೇವಿ ನಿನ್ನ ಯಜ್ಞ ಈ ವ್ರತ ಸಂಪೂರ್ಣ ಆಗಬೇಕಾದ್ರೆ ಪತಿದಾನ ಆಗಲೇಬೇಕು, ಯಾರು ಪಡ್ಕೊಳ್ಳದಿದ್ರೆ ಸಾಧ್ಯವೇ ಇಲ್ಲ, ಅದು ಅಪೂರ್ಣ. ಸ್ವಾಮಿ ನಾನೇನ್ ಮಾಡಲಿಲ್ಲ ಕೇಳುವಾಗ ಹಾಗೆ ನಿನಗೆ ಸಹಕಾರಕ್ಕಾಗಿ ನಾನು ಬಂದ, ಖಂಡಿತವಾಗಿ ನಿನ್ನೆ ವ್ರತ ಪೂರ್ಣ ಆಗಬೇಕು, ಆ ಮೂಲಕವಾಗಿ ನಿಕ್ಷೇಪ ಆಗಬೇಕಲ್ವೇ. ಹಾಗಾಗಿ ನಾನೇ ದಾನವಾಗಿ ಬರೀತೇನೆ ಕೃಷ್ಣ, ಶ್ರೀಹರಿಯನ್ನು ನಿನ್ನ ಪತಿಯನ್ನು ನಾನೇ ದಾನವಾಗಿ ಬರೀತೇನೆ, ಕೊಡು ಕೊಡು. ಬಾಕಂಸಾರಿ ಪಿಡಿತಂಬೂರಿ ನಡೆ ನಡೆ ಕರ್ತರದು ನನ್ನ ಕೈ, ಬಾಕಂಸಾರಿ ಪಿಡಿತಂಬೂರಿ ನಡೆ ನಡೆ ಕರ್ತರದು ನನ್ನ ಕೈ. ಕೃಷ್ಣ ನೀನನ್ನ ನಾನಿನ್ನನು ನಾನಿನ್ನ ದಾಸ ನೀನಗೆ ಈಶ, ನಾನಿನ್ನ ದಾಸ ನೀನಗೆ ಈಶ. ಬಾಕಂಸಾರಿ ಪಿಡಿತಂಬೂರಿ ನಡೆ ನಡೆ ಕರ್ತರದು ನನ್ನ ಕೈ, ಬಾಕಂಸಾರಿ ಪಿಡಿತಂಬೂರಿ ನಡೆ ನಡೆ ಕರ್ತರದು ನನ್ನ ಕೈ. ಕೃಷ್ಣ ಕಂಸಾರಿ ಬಾ, ನಾನೇನಿಲ್ಲ ಬರೀತಾ ಇದ್ದೆ, ನನ್ನ ತಿಪ್ಪ ಇದು ತಮ್ಮೂರಿನ ಹಿಡ್ಕೊ, ಚಕ್ರವನ್ನು ನನ್ನ ಕೈಯಲ್ಲಿ ಕೊಡು. ಕೃಷ್ಣ ನೀನು ಅನ್ನವನು, ನಾನಿನ್ನವನು, ನಾನಿನ್ನ ದಾಸ, ನೀ ನನಗೆ ಈಶ ಅಂತ ಹೇಳುವಾಗ ಇದೇನು ತಡ ಮಾಡದೆ ಆ ರೀತಿಯಲ್ಲಿ ಕೃಷ್ಣನನ್ನು ವಿಶೇಷವಾಗಿ ಹತ್ತಿರ ಕಡಿಮಂತ ಇವತ್ತು ಅಂತ ಹೊತ್ತಿನಲ್ಲಿ ಸಂಪೂರ್ಣವಾಗಿ ಇನ್ನೇನಪ್ಪ ಅಂತೇಳಿ ಬರ್ತಾ ಬರ್ತಾ ಇರುವಾಗ ಆ ರೀತಿಯಲ್ಲಿ ಶ್ರೀಕೃಷ್ಣನ್ ಯಾವ ರೀತಿಯಲ್ಲಿ ಕೂಡ ಬಿಡ್ಲಿಕ್ಕೆ ಹೋಗುವುದಿಲ್ಲ ಮನಸ್ಸು. ಕೃಷ್ಣನನ್ನು ದಾನವಾಗಿ ಯಾರು ಪಡಿತಾರೆ ಅಂತ ಹೇಳುವಾಗ, ಯಾರಾದ್ರೂ ಪಡಿತಾರೆ ಅಂತ ಗೊತ್ತುವಾಗ ಕೃಷ್ಣ ಬಿಡ್ಲಿಕ್ಕೆ ಮನಸ್ಸು ನಾಳೆಲ್ಲ ಅವರಿಂದ ದೊಡ್ಡ ಜನ ಕೇಳಿದ್ರು ಕೂಡ ಕೊಟ್ಟು ಈ ಯಜ್ಞವನ್ನು ಈ ವ್ರತವನ್ನು ಸಂಪೂರ್ಣಗೊಳಿಸಬಹುದು ಅಂತೇಳಿ ಒಂದು ಕಡೆಗೆ ಎಣಿಸಿದ್ರೆ ಅಲ್ಲಿ ಒಂದು ರೀತಿಯಲ್ಲಿ ಅಂಟಾಗಿ ಅಯಸ್ಕಾಂತದಾಗ ಅಂದರೆ ಸಂಪೂರ್ಣವಾದಂತ ಹಿಡಿತ, ಸೆಳೆತ, ವಶೀಕರಣ ಈ ವ್ರತದ ಮೂಲಕವಾಗಿ ಶ್ರೀಕೃಷ್ಣನ ಲೀಲಾ ಪ್ರಭಾವದ ಮೂಲಕವಾಗಿ ನಾರದ ಋಷಿಗಳ ಮಾರ್ಗದರ್ಶನದ ಮೂಲಕವಾಗಿ ನಡೆದಿದೆ. ಆ ಕೃಷ್ಣನ ಮೇಲೆ, ಹರಿಯ ಮೇಲೆ, ಪತಿಯ ಮೇಲೆ ಭಕ್ತಿ, ಗೌರವ ಹಾಗೂ ವಿಶೇಷವಾದಂತಹ ಪ್ರೀತಿ ಬಂದಿದೆ. ಅಂತಹ ರೀತಿಯಲ್ಲಿ ಬಿಟ್ಟು ಬಿಡಲಿಕ್ಕಾಗುವುದಿಲ್ಲ.
ಸ್ವಾಮಿ ಹೇಗೆ ನಿಮಗೆ ದಾನ ಕೊಡಲಿ, ಇನ್ನೊಬ್ಬರಿಗಾದ್ರೂ ಹೇಗೆ ಕೊಡಲಿ, ಸಾಧ್ಯವಿಲ್ಲ. ನನ್ನ ಹೃದಯ ಬಿಟ್ಟುಕೊಡ್ಲಿಕ್ಕೆ ಕೇಳ್ತಿಲ್ಲ ಸ್ವಾಮಿ ಅಂತ ಕೇಳುವಾಗ, ಹೌದಾ ವ್ರತ ಸಂಪೂರ್ಣ ಆಗಿದೆ, ಅದಕ್ಕೋಸ್ಕರವಾಗಿ ಏನು ವಿಮೋಚನೆ ಉಂಟು, ಏನಂತ ಈಗ ಒಂದು ಕೆಲಸ ಮಾಡಬೇಕು ರಾಮಾದೇವಿ, ಶ್ರೀಕೃಷ್ಣನನ್ನು ನಿನ್ನ ಪತಿಯನ್ನು ದಾನವಾಗಿ ಸಂಪೂರ್ಣವಾಗಿ ಇಟ್ಕೊಳ್ಬೇಕು. ಅದಕ್ಕೆ ತಪ್ಪಿದ್ರೆ ಸರಿಸಮಾನವಾಗಿರ್ತಕ್ಕಂಥ ಒಂದು ವಸ್ತು ಅಥವಾ ಸ್ವಲ್ಪ ವಸ್ತು ಯಾವುದೇ ಇರಲಿ ತುಲಾಭಾರದ ಮೂಲಕವಾಗಿ ಅದನ್ನು ಕೊಡಬೇಕು. ಶ್ರೀಕೃಷ್ಣನಿಗೆ ತೂಗುವಷ್ಟು ಇನ್ನೊಂದು ಹಂತದಲ್ಲಿ ಬೆಳ್ಳಿ ಆಗ್ಬೋದು, ಚಿನ್ನಮ್ಮ ಆಗ್ಬೋದು, ಆಭರಣ ಆಗ್ಬೋದು, ಏನಾದರೂ ಓ ಹೌದಾ ಹೇಳ್ತಿದ್ರೆ ಅದು ಸಾಕು ಕೊಡ್ಬೋದು. ಏನಾದರೂ ದರ್ಬೆ ಹುಡು ಇದ್ರೆ ಒಂದು ದರ್ಬೆ ಎಲ್ಲ ತಯಾರು ಮಾಡಿ ಅಂತ ಹೇಳ್ತಾರೆ ಭಟ್ರು. ದರ್ಬೆ ಸಿಗ್ಲಿಲ್ಲ ಬಟ್ಟೆ ಅಂತ ಮಾಡಿದ್ರು. ದರ್ಬೆ ಸಿಗ್ಲಿ ಪರವಾಗಿ ಒಂದು ಗರಿಕೆ ಹುಲ್ಲ ಅಂತ ಮಂದಿ ಏನಾದರೂ ಒಂದು ಆ ಪವಿತ್ರವಾಗಿರ್ತಕ್ಕಂಥ ವಸ್ತು ಆ ಪೂಜೆಗೆ ದೇವರಿಗೆ ವಿಶೇಷ. ಆ ರೀತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಒಂದು ದಾನವಾಗಿ ಕೊಡಲಿಕ್ಕೆ ಸಾಧ್ಯ ಇಲ್ಲದಿದ್ರೆ ಖಂಡಿತವಾಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ತರ ಮಾಡಬೇಡಿ. ಬಹಳ ಪೂರ್ಣವಾಗಿರ್ತಕ್ಕಂಥ ಈ ಕೆಲಸ ಆಗಬೇಕಿದ್ರೆ ತರ ಮಾಡದೆ ನೀವು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಒಂದು ವೇಳೆ ಅದನ್ನು ಸರಿದೂಗುವಂತಹ ಒಂದು ವಸ್ತುವನ್ನು ಮಾಡಬೇಕು. ಕೃಷ್ಣನಿಗೆ ತಕ್ಕಡಿ ತಗೊಂಡ್ಬನ್ನಿ ಅಂತ ತಕ್ಕಡಿ ಒಂದು ವಿಶೇಷವಾದಂತಹ ತಕ್ಕಡಿ, ಒಂದು ಕಡೆಯಲ್ಲಿ ಕೃಷ್ಣನನ್ನು ಉಳ್ಗೊಳಿಸೋದು ತಕ್ಕಡಿಯಲ್ಲಿ ತುಲಾಭಾರ ಮಾಡುವುದರ ಮೂಲಕ ಕೃಷ್ಣನನ್ನು ಕೊಡಲಿಕ್ಕೆ ಅವಳ ಮನಸ್ಸು ಒಪ್ಪುವುದಿಲ್ಲ, ಬಿಟ್ಟುಕೊಡುವುದಿಲ್ಲ ಹೃದಯ. ಆಮೇಲೆ ಈ ಬದಿಯಲ್ಲಿ ಹಾಕಿದಂತ ವಸ್ತುವನ್ನು ಕೊಡುವುದಲ್ಲ. ಅಂತಃಪುರದಲ್ಲಿ ಅರಮನೆಯಲ್ಲಿ ಕಣ್ಣೆ ಇಲ್ಲ, ಯಾರು ಆ ಭಾಮಾದೇವಿ ಬರಲಿ. ಶ್ರೀಕೃಷ್ಣ ಅಯ್ಯೋ ಅವರನ್ನು ನೋಡಿದ್ದೇನೆ 40-45 ಕಿಲೋ ಅಲ್ವಾ, ಹಾಗಾಗಿ ಒಂದು ಡಬ್ಬಿ ಬೆಲ್ಲ ಸಂತೆಯೇ ಎನಿಸಿದ್ದಾರೆ ಅವರು. ಅಷ್ಟು ಹೊತ್ತಿನಲ್ಲಿ ಆ ತೆಂಗಿನಕಾಯಿಯ ಬೆಲ್ಲವ ಅಥವಾ ಸಾಮಗ್ರಿಗಳು ಒಂದಷ್ಟು ಅಂತಃಪುರದಿಂದ ಬಂತು, ಬೇರೆ ಬೇರೆ ಕಡೆಯಿಂದಲೂ ಬಂತು. ಆಮೇಲೆ ಕೃಷ್ಣನ ತಕ್ಕಡಿ ನೆಲದಲ್ಲೂ ಎಷ್ಟು ಭಾರ ಹಾಕಿದ್ರು ಕೂಡ ಅಡಿಗೆ ಹೋಗಿದೆ. ಎಲ್ಲ ತೆಗೆಯೋದು ಬೇಡ, ವಜ್ರ ವೈಢೂರ್ಯ ರತ್ನ ಎಲ್ಲ ನಮ್ಮ ರತ್ನಗಳನ್ನು ಬಳಸುವುದು, ದ್ರವ್ಯಗಳೆಲ್ಲವೂ ಬಂತು. ಯಾವ ರೀತಿಯಲ್ಲಿ ಕೂಡ ಸುರಿದರೂ ಕೂಡ ಕೃಷ್ಣನ ತಕ್ಕಡಿ ನೆಲದಲ್ಲೇ ಒಂದು ತಕ್ಕಡಿಯನ್ನು ಕಟ್ಟಿದ್ದೇನೆ ಹೆಚ್ಚುಗಡೆ ಅಂತ ನೋಡಿ ಅದನ್ನು ಪರಿಚಯ ಮಾಡಬೇಕು. ಅದೆಲ್ಲ ಮೇಲೆ ಹೋದ್ರು ಕೆಳಗೆ ಹೋದ್ರು ಎಲ್ಲ ಸರಿಬಿಡ್ತಾರೆ. ಅಯ್ಯೋ ಹಾಗಾದ್ರೆ ಹೇಗೆ ಹೀಗಾಗಿ ಅಷ್ಟೊತ್ತಿಗೆ ಸಾಧ್ಯವೇ ಇಲ್ಲ. ಕೃಷ್ಣನ ತಕ್ಕಡಿ ನೆಲದಲ್ಲೇ ಉಂಟು. ಅಷ್ಟು ಶಿವಮಾನಂದ ಆ ಒಂದು ದೇಹವನ್ನು ಇಟ್ಕೊಂಡಿದ್ರು ಕೂಡ. ಆದರೆ ಕೃಷ್ಣನನ್ನು ತೂಗುವಂತಹ ಒಂದು ವಿಶೇಷತೆ ಈ ಬದಿಯಲ್ಲಿ ಯಾವ ರೀತಿ ಭಾರವನ್ನು ಹಾಕಿದ್ರು ಕೂಡ ಕಡೆಗೂ ಹೋಗುವುದಿಲ್ಲ. ಯಾಕೆಂತೇಳಿ ದಿವ್ಯ ದೃಷ್ಟಿ ಜ್ಞಾನ ದೃಷ್ಟಿಗಳಂತಹ ನಾಗಮಹರ್ಷಿಗಳಿಗೆ ತಿಳಿಯಿತು. ಅದೇ ರೀತಿಯಲ್ಲಿ ಎಲ್ಲ ಪ್ರಜ್ಞಾವಂತ ಭಕ್ತರಿಗೆ ಗೊತ್ತಾಯಿತು. ರುಕ್ಮಿಣಿ ದೇವಿ ಮನೆಗೆ ಸುದ್ದಿ ಹೋಗಿದೆ, ಈ ರೀತಿಯಲ್ಲಿ ಆಗಿದೆ. ಆ ಪರೀಕ್ಷೆ ನಡೀತಾ ಇದೆ. ರುಕ್ಮಿಣಿ ದೇವಿ ಅಮ್ಮ ನೀವಾದರೂ ಬನ್ನಿ ಅಂತ ಶ್ರೀಕೃಷ್ಣನ ಸೂಚನೆ ಮೇರೆಗೆ, ಹರಿಯ ಸೂಚನೆ ಮೇರೆಗೆ ರುಕ್ಮಿಣಿ ದೇವಿ ಬಂದಿದ್ದಾಳೆ. ತುಲಾಭಾರದಲ್ಲಿ ಕೂಡ ಒಂದು ರೀತಿಯಲ್ಲಿ ಅನುತ್ತೀರ್ಣರಾಗ್ತಾ ಇದ್ದಾಳೆ ಭಾಮಾದೇವಿ ಅಂತೇಳಿ ನೋಡುವಾಗ ಅಂತಃಕರಣದಲ್ಲಿ ವಶೀಕರಣದ ಸಂಪೂರ್ಣವಾಗಿ ಬಿದ್ದುವ ವಿಶೇಷವಾಗಿರ್ತಕ್ಕಂಥ ಸ್ಥಾನ ಕೃಷ್ಣನಿಗೆ ಬೇಕಂತಿದ್ರೆ ಅಂಥವಳ ಭಕ್ತಿ ಹೇಗಿರಬೇಕು ಅನ್ನುವುದು ಕೃಷ್ಣವನ್ನು ಪ್ರತಿಪಾದಿಸಬೇಕಾಗಿ ಮಾಡಲಿಲ್ಲ. ರುಕ್ಮಿಣಿ ದೇವಿ ತಾನಾಗಿ ಶ್ರೀಕೃಷ್ಣನ ಸೂಚನೆ ಬೇಕಾಗಿದ್ದಾರೆ. ರುಕ್ಮಿಣಿ ಓಡೋಡಿ ಬಂದಿದ್ದಾನೆ. ಒಂದು ಯಾಕೆ ಹೀಗೆ ಶ್ರೀಕೃಷ್ಣನಿಗೆ ತರಿಸುವ ರೀತಿಯಲ್ಲಿ ತುಲಾಭಾರ ನಡೀತಾ ಇದೆಯಾ ಅಥವಾ ಇದೊಂದು ಆಟವಾಗಿ ನಡೀತಾ ಇದೆ? ಯಾಕೆ ಹೀಗೆ? ಅಯ್ಯೋ ದೇವರೇ, ಶ್ರೀಕೃಷ್ಣನನ್ನು ಸರಿದೂಗಿಸುವಂತ ಭಕ್ತಿ ಮಾಡುವಂತ ರೂಪ ಆ ರೀತಿ ಇದೆ, ತೆಗಿರಿಯಲ್ಲ ಅಂತೇಳಿ ಎಲ್ಲ ರೀತಿಯಲ್ಲಿ ಸಾಮಾನು ಸರಂಜಾಮ ವಜ್ರ ವೈಢೂರ್ಯ ಚಿನ್ನಾಭರಣ ಎಲ್ಲವನ್ನು ಕೂಡ ಹೊರತೆಂದು ವಾಪಸ್ ಕಳಿಸುತ್ತದೆ. ರುಕ್ಮಿಣಿಗೆ ಶ್ರೀಹರಿ ಬಯಕೆ, ರುಕ್ಮಿಣಿಗೆ ಶ್ರೀಹರಿ ಬಯಕೆ, ಭಕ್ತಿಯ ತುಳಸಿ ಇಡಲಾಗೆ ಎಲ್ಲ ವಸ್ತುಗಳನ್ನು ತೆಗೆದು ಬದಿಗಿರಿಸಿ ದೂರ ಆ ಅಂಗಳದ ಹತ್ತಿರವಿರುವಂತಹ ಚಿಕ್ಕ ಹೊಲದಲ್ಲಿರತಕ್ಕಂಥ ಒಂದೇ ಒಂದು ತುಳಸಿ ದಳವನ್ನು ಇಟ್ಕೊಂಡು ಬಂದಿದ್ದಾಳೆ ರುಕ್ಮಿಣಿ. ರುಕ್ಮಿಣಿ ಶ್ರೀಹರಿ ಬಯಕೆ
ನೋಡ್ತೇವೆ ರಾಶಿ ರಾಶಿ ದೇಹ ಕೃಷ್ಣನಿಗೆ